ಸರಿ, ಮಾಡಿದ್ದೇನೆ ನೋಡಿ ಮಾತಾಜಿ. ನಿಮ್ಗೆ ಹೋಸ್ಟ್ ಯಾರಿಗೆ? ಪರಮ ಮಂಗಳ ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾಡಿದ್ದೀನಿ ನೋಡಿ ಅವರಿಗೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸುಮಂಗಲ ಮಾತಾಜಿ, ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ. ಕೃಷ್ಣ, ಥ್ಯಾಂಕ್ ಯು ಮಾತಾಜಿ. ನಿಮಿತಾ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಚಿತ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ 84 ಅಲ್ವಾ? ಮಾತಾಜಿ 84 ಅಧ್ಯಾಯ, ಪೇಜು 642, 3ನೇ ಪ್ಯಾರದಿಂದ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ಮಾತಾಜಿ. ಓದಾಗಿದೆಯಾ ಮಾತಾಜಿ? 600 ಓದಾಗಿದೆ. 642ನೇ ಪೇಜಿಂದ ಬಹುಕಾಲದಿಂದ ಅಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ಬೇಕು ಮಾತಾಜಿ. 646 ಗಂಟೆ ಓದಾಗಿದೆ ಮಾತಾಜಿ. ಹರೇ ಕೃಷ್ಣ. ಎಲ್ಲಾ ಭಕ್ತಾದಿಗಳು ಸ್ವಾಗತ. ಕೃಷ್ಣ ದೇವೋತ್ತಮ ಪರಮ ಪುರುಷ ಎಂಬ ಒಂದು ಪುಸ್ತಕವನ್ನು ಓದುವಿಕೆಗೆ ಎಲ್ಲಾ ಭಕ್ತಾದಿಗಳು ಸ್ವಾಗತ. ಸೊ ನಾವು ಮೊದಲು ಕೃಷ್ಣಗೆ ಪ್ರಣಾಮಗಳು. ಹರೇ ಕೃಷ್ಣ. ಪ್ರಣಾಮ್ಸ್ ಮಾತಾಜಿ ಎಲ್ಲರಿಗೂ. ಮೊದಲು ನಾವು ಕೃಷ್ಣನ ಬಗ್ಗೆ ಒಂದು ಸಣ್ಣ ಪ್ರೇಯರು. ಕೃಷ್ಣ 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 ಹೇ 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 ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ 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 ರಾಘವ ರಾಮ ರಾಘವ ರಕ್ಷ ಮಾಂ. ಶ್ರೀರಾಮ್ ರಕ್ಷ ಮಾಂ. ಶ್ರೀಕೃಷ್ಣ ಪಾಹಿ ಮಾಂ. ಶ್ರೀರಾಮ ರಕ್ಷ ಮಾಂ. ಶ್ರೀಕೃಷ್ಣ ಪಾಹಿ ಮಾಂ. ಶ್ರೀರಾಮ್ ರಕ್ಷ ಮಾಂ. ಶ್ರೀಕೃಷ್ಣ ಪಾಹಿ ಮಾಂ. ಶ್ರೀಕೃಷ್ಣ ಪಾಹಿ ಮಾಂ. ಶ್ರೀರಾಮ್ ರಕ್ಷ ಮಾಂ. ಶ್ರೀಕೃಷ್ಣ ಪಾಹಿ ಮಾಂ. ಶ್ರೀರಾಮ ರಕ್ಷ ಮಾಂ. ಶ್ರೀಕೃಷ್ಣ ಪಾಹಿ ಮಾಂ. ಹರೇ ಕೃಷ್ಣ. ಪ್ರಣಾಮಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷು ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಂ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಸಾಗ್ರಜಾತಂ ಸಗಣ ರಘುನಾಥಾನ್ವಿತ तं सजीवं साधयित्वं सावधूतं परिजनसहितं कृष्णचैतन्यदेवं श्रीराधाकृष्णपादां सगणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले
श्रीमते भक्तिवेदान्त स्वामिन् इति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। नमो विष्णुपदाय कृष्णप्रेष्ठाय भूतले श्रीमते भक्तिसिद्धान्त सरस्वती इति नामिने। श्रीवार्षभानवी देवी दयिताय कृपाब्दये कृष्ण संबंध विज्ञानदायिने प्रभुवे नमः। नमो गौरकिशोराय साक्षात् वैराग्यमूर्तये विप्रलम्बरसाम्भोधे पादाम्बुजाय ते नमः। नमो भक्तिविनोदाय सच्चिदानन्दनामिने गौरशक्तिस्वरूपाय रूपानुगावराय ते नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरात्विषे नमः। हे कृष्णा करुणा सिंधो दीनबंधो जगत्पते गोपेशा गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ ಸ್ವಾಗತ. ಹರೇ ಕೃಷ್ಣ. ಪರಮ ಮಂಗಳ ಮಾತಾಜಿ ಛಾಯಾ ಮಾತಾಜಿಯನ್ನು ಹೋಸ್ಟ್ ಮಾಡಿ ಅಥವಾ ಕೋ ಹೋಸ್ಟ್ ಮಾಡಿ, ಮತ್ತೆ ಪ್ರವೀಣ ಮಾತಾಜಿಯನ್ನು ಕೂಡ ಕೋ ಹೋಸ್ಟ್ ಮಾಡಿ, ಯಾಕಂದ್ರೆ ಕರೆಂಟ್ ಹೋದ್ರೆ ಅಥವಾ ಸಿಗ್ನಲ್ ವೇರಿಯೇಷನ್ ಆದ್ರೆ ಬೇಕಾಗ್ತದೆ ಮಾತಾಜಿ. ಖಂಡಿತ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೆಸರೆತ್ತಿ ಕರೀರಿ, ಅವರಿಗೆ ಸ್ಕ್ರೀನ್ ಹಾಕುವಾಗ ಕಾಣುವುದಿಲ್ಲ ಅಂತೆ. ಓಕೆ ಮಾತಾಜಿ. ಸ್ಕ್ರೀನ್ ಶೇರ್ ಮಾಡ್ಬೇಕಾ ಮಾತಾಜಿ? ಪರಮ ಮಂಗಳ ಮಾತಾಜಿ ಬೇಡಲ್ವಾ? ಮಾಡ್ತೀನಿ ಮಾತಾಜಿ, ನೀವು ಹೆಸರುಗಳನ್ನ ಕೂಗಿ ಮಾತಾಜಿ, ಅಂದ್ರೆ ಕಾಣಲ್ಲ ಅದಕ್ಕೆ ಮಾತಾಜಿ. ಓಕೆ ಮಾತಾಜಿ. ನಾನು ಮ್ಯೂಟ್ ಮಾಡ್ಕೊಂತೀನಿ, ನೀವು ಹೆಸರುಗಳನ್ನ ಕೂಗಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ನಾವು ಹಿಂದೆ 84ನೇ ಅಧ್ಯಾಯ ವಸುದೇವನಿಗೆ ಆಧ್ಯಾತ್ಮಿಕ ಬೋಧನೆ, ಅವನ 6 ಮಕ್ಕಳು ಹಿಂದಿರುಗಿದ್ದು, ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದೀವಿ. ಇಲ್ಲಿ ಮತ್ತೆ 644 ಅಲ್ವಾ ಮಾತಾಜಿ ಪೇಜ್ ನಂಬರು? ಆಮೇಲೆ ಹಾಕೋದು 644 ಮಾತಾಜಿ. ಹರೇ ಕೃಷ್ಣ. ಪೇಜ್ ನಂಬರು 642 ಮಾತಾಜಿ. ಬಹುಕಾಲದಿಂದ. ಓಕೆ ಮಾತಾಜಿ. ಬಹುಕಾಲದಿಂದ ಅಲ್ಲಿಂದ ಮಾತಾಜಿ. 646 ಗಂಟೆ ಫುಲ್ ಕಂಪ್ಲೀಟ್ ಆಗಿದೆ ಮಾತಾಜಿ. 647 ಓದ್ಬೇಕು ನೀವು. 646 ಗಂಟೆ ಕಂಪ್ಲೀಟ್ ಆಗಿ ಹೇಳಿ ಮಾತಾಜಿ, ಆಮೇಲೆ ಓದಿಸ್ತೀನಿ. ಹರೇ ಕೃಷ್ಣ. ಬಹುಕಾಲದಿಂದ ದೇಹವೇ ನಾನು ಎಂದುಕೊಂಡಿದ್ದೇನೆ, ನೀನು ದೇವೋತ್ತಮ ಪರಮ ಪುರುಷನಾದರೂ ನನ್ನ ಮಗ ಎಂದು ಭಾವಿಸಿದ್ದೇನೆ. ಪ್ರಿಯ ಪ್ರಭುವೇ, ನೀನು ಕಂಸನ ಸೆರೆಮನೆಯಲ್ಲಿ ಮೊದಲು ಕಾಣಿಸಿಕೊಂಡ ದಿನವೇ ನೀನು ದೇವೋತ್ತಮ ಪರಮ ಪುರುಷ ಮತ್ತು ಧರ್ಮ ರಕ್ಷಣೆ, ದುಷ್ಟ ಶಿಕ್ಷೆ ಇವುಗಳಿಗಾಗಿ ಭೂಮಿಗೆ ಬಂದಿದೆಯೇ ಎಂದು ನನಗೆ ತಿಳಿಸಲಾಯಿತು ಅಂತ ಕೃಷ್ಣನ ತಂದೆ ವಸುದೇವ ಹೇಳ್ತಾ ಇದ್ದಾನೆ. ನಿನಗೆ ಜನನವಿಲ್ಲವಾದರೂ ನಿನ್ನ ಮಹತ್ ಕಾರ್ಯವನ್ನು ಸಾಧಿಸಲು ಪ್ರತಿ ಯುಗದಲ್ಲೂ ನೀನು ಇಳಿದು ಬರುತ್ತೀಯೇ. ಸೊ ಪ್ರಿಯ ಪ್ರಭುವೇ, ಆಕಾಶದಲ್ಲಿ ಹಲವು ರೂಪಗಳು ಕಾಣಿಸ್ಕೊಂಡು ಮರೆಯಾಗುವಂತೆ ನೀನು ಹಲವು ಶಾಶ್ವತ ರೂಪಗಳನ್ನು ಕಾಣಿಸ್ಕೊಂಡು ಮರೆಯಾಗ್ತಾ ಇದೀಯಾ. ಆದುದರಿಂದ ನಿನ್ನ ಲೀಲೆಗಳನ್ನಾಗಲಿ ನೀನು ಕಾಣಿಸಿಕೊಂಡು ಮರೆಯಾಗುವ ರಹಸ್ಯವನ್ನಾಗಲಿ ಯಾರು ತಿಳಿಯಬಲ್ಲರು. ನಿನ್ನ ಮಹಿಮೆಯನ್ನು ಹೊಗಳುವುದಷ್ಟೇ ನಮ್ಮ ಕೆಲಸವಾಗಬೇಕು ಅಂತ ವಸುದೇವ ಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾರೆ. ವಸುದೇವನು ತನ್ನ ದೈವಿಕ ಪುತ್ರರಿಗೆ ಈ ರೀತಿ ಹೇಳುತ್ತಿದ್ದಾಗ ಕೃಷ್ಣ ಬಲರಾಮರು ಮುಗುಳ್ನಗೆ ನಗ್ತಾ ಇದ್ರು. ಈ ತರ ವಸುದೇವ ಹೇಳುವಾಗ ಅವರಿಬ್ರು ನಗ್ತಾ ಇದ್ರಂತೆ, ಮುಗುಳ್ನಗೆ ನಗ್ತಾ ಇದ್ರು. ಏಕೆಂದರೆ ಅವರಿಗೆ ತಮ್ಮ ಭಕ್ತರಲ್ಲಿ ತುಂಬಾ ಪ್ರೀತಿ ಅವರಿಗೆ. ಅವರು ವಸುದೇವನ ಮೆಚ್ಚುಗೆಯ ಮಾತುಗಳನ್ನೆಲ್ಲ ದಯಬೆರೆತ ಮುಗುಳ್ನಗೆಯಿಂದ ಸ್ವೀಕರಿಸಿದರು ಅವರು. ಅನಂತರ ಕೃಷ್ಣನು ವಸುದೇವನ ಮಾತುಗಳನ್ನೆಲ್ಲ ಹೀಗೆ ದೃಢಪಡಿಸ್ತಾನೆ. ತಂದೆಗೆ ಹೇಳ್ತಾನೆ, ಪ್ರಿಯ ತಂದೆ, ನೀನು ಏನೇ ಹೇಳಿದರೂ ನಾವು ನಿನ್ನ ಮಕ್ಕಳು. ನೀನು ನಮ್ಮ ವಿಷಯವಾಗಿ ಹೇಳುವುದೆಲ್ಲ ಆಧ್ಯಾತ್ಮಿಕ ತಿಳುವಳಿಕೆಯ ಶ್ರೇಷ್ಠ ತತ್ವಜ್ಞಾನ ತಿಳುವಳಿಕೆ. ನೀನು ಹೇಳಿದ್ದೆಲ್ಲವನ್ನು ನಾನು ಒಪ್ಕೋತೀನಿ ಅಂತ ಕೃಷ್ಣ ಹೇಳ್ತಾನೆ. ವಸುದೇವನು ಕೃಷ್ಣ
ವಸುದೇವನು ಕೃಷ್ಣ ಬಲರಾಮರನ್ನು ತನ್ನ ಮಕ್ಕಳೆಂದು ಭಾವಿಸಿದುದು ಸರಿಯಾಗಿಯೇ ಇದ್ದಿತು. ಆದರೆ ಕುರುಕ್ಷೇತ್ರದ ಯಾತ್ರಾ ಸ್ಥಳದಲ್ಲಿ ಸೇರಿದ್ದ ಋಷಿಗಳು ಪ್ರಭು ಎಲ್ಲದರ ಪರಮ ಕಾರಣ ಎಂದು ಹೇಳುವುದರಿಂದ ವಸುದೇವನು ಕೃಷ್ಣ ಬಲರಾಮರಲ್ಲಿ ತನಗಿದ್ದ ಪ್ರೀತಿಯಿಂದ ಅದನ್ನು ಮತ್ತೆ ಹೇಳಿದರು. ಸೊ ಯುದ್ಧ ಇದರಲ್ಲಿ ಅವ್ರು ಹೇಳ್ತಾರಲ್ಲ, ಕೃಷ್ಣ ಮತ್ತು ಬಲರಾಮ ಅವರಿಬ್ರು ಕೃಷ್ಣ ಮತ್ತು ಬಲರಾಮ ಅವರು ಮಕ್ಕಳೆಂದೇ ಭಾವಿಸ್ಕೊಂಡಿದ್ರು ವಸುದೇವ. ಆದ್ರೆ ಕುರುಕ್ಷೇತ್ರದಲ್ಲಿ ಯಾತ್ರಾ ಸ್ಥಳದಲ್ಲಿ ಸೇರಿದ್ದ ಈ ಋಷಿಗಳು ಏನ್ ಹೇಳ್ತಾರೆ, ಪ್ರಭುವು ಎಲ್ಲದರ ಪರಮ ಕಾರಣ ಅಂತ ಹೇಳಿದಾಗ ವಸುದೇವ ಕೃಷ್ಣ ಬಲರಾಮಲ್ಲಿ ತಮಗಿದ್ದ ಪ್ರೀತಿಯನ್ನು ಅವರು ಮತ್ತೆ ಅದನ್ನ ಹೇಳ್ತಾ ಇದ್ದಾರೆ. ತಂದೆ ಮಕ್ಕಳಾಗಿ ತಮ್ಮ ಸಂಬಂಧವನ್ನು ಹಗುರಗೊಳಿಸಲು ಕೃಷ್ಣನು ಬಯಸಲಿಲ್ಲ ಅವನು. ಆದ್ದರಿಂದ ಮಾತಿನ ಪ್ರಾರಂಭದಲ್ಲಿಯೇ ತಾನು ವಸುದೇವನ ನಿರಂತರ ಪುತ್ರ ಮತ್ತು ವಸುದೇವನು ತನ್ನ ನಿರಂತರ ತಂದೆ ಎನ್ನುವ ಅಂಶವನ್ನ ಒಪ್ಕೊಳ್ತಾನೆ. ಅನಂತರ ಕೃಷ್ಣನು ತನ್ನ ತಂದೆಗೆ ಎಲ್ಲಾ ಜೀವಿಗಳ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಅವನು ತಿಳಿಸ್ಕೊಡ್ತಾನೆ. ಕೃಷ್ಣ ತಂದೆಗೆ ಅವನು ಹೀಗೆ ಹೇಳಿದನು, ಪ್ರಿಯ ತಂದೆ, ನಾನು ನನ್ನ ಅಣ್ಣ ಬಲರಾಮ, ದ್ವಾರಕಾ ನಗರದ ನಿವಾಸಿಗಳು, ಇಡೀ ಬ್ರಹ್ಮಾಂಡವು ಸೇರಿದಂತೆ ಎಲ್ಲವೂ ನೀನು ಹೇಳಿದಂತೆಯೇ ಇದೆ. ಆದರೆ ಗುಣಾತ್ಮಕವಾಗಿ ನಾವೆಲ್ಲ ಒಂದೇ ಅಂತ ಕೃಷ್ಣ ಹೇಳ್ತಾನೆ. ಸೊ ವಸುದೇವನು ಎಲ್ಲವನ್ನು ಭಾಗವತನ ದೃಷ್ಟಿಯಿಂದ ಕಾಣಬೇಕೆಂದು ಕೃಷ್ಣನು ಬಯಸ್ತಾನೆ. ಎಲ್ಲಾ ಜೀವಿಗಳು ಪರಮಪ್ರಭುವಿನ ವಿಭಿನ್ನ ಅಂಶಗಳು ಮತ್ತು ಪರಮಪ್ರಭುವು ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ ಎನ್ನುವುದನ್ನು ಮಹಾಭಾಗವತನು ತಿಳಿದುಕೊಳ್ಳುತ್ತಾನೆ. ಸೊ ನಾವೆಲ್ಲನೂ ಕೃಷ್ಣನ ಒಂದು ವಿಭಿನ್ನ ಅಂಶಗಳೇ. ನಾವು ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿ ಕೃಷ್ಣ ಇದ್ದಾನೆ ಅಂತ ತಿಳ್ಕೊತಾರೆ. ವಾಸ್ತವವಾಗಿ ಪ್ರತಿಯೊಂದು ಜೀವಿಗೂ ಪ್ರತ್ಯೇಕ ಆಧ್ಯಾತ್ಮಿಕ ಅಸ್ತಿತ್ವ ಇದೆ. ಆದರೆ ಭೌತಿಕ ಅಸ್ತಿತ್ವದ ಸಂಪರ್ಕದಿಂದ ಅವನು ಪ್ರಕೃತಿಯ ಭೌತಿಕ ಗುಣಗಳಿಂದ ಪ್ರಭಾವಿತನಾಗ್ಬಿಡ್ತಾನೆ. ದೇಹದ ಬದುಕಿನ ಕಲ್ಪನೆಯೇ ಅವನನ್ನು ಆವರಿಸ್ಬಿಡುತ್ತೆ. ತನ್ನ ಜೀವಾತ್ಮದ ಗುಣವು ದೇವೋತ್ತಮ ಪರಮ ಪುರುಷನ ಗುಣವು ಒಂದೇ ಎನ್ನುವುದನ್ನೇ ಮರೆತು ಹೋಗ್ತಾನವನು. ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಭೌತಿಕ ಆಚ್ಛಾದನೆಯಲ್ಲಿ ಇರುವ ವ್ಯತ್ಯಾಸದಿಂದ ಅವರಿಬ್ಬರು ಬೇರೆ ಬೇರೆ ಎಂದು ಮನುಷ್ಯನು ತಪ್ಪಾಗಿ ಭಾವಿಸ್ಬಿಡ್ತಾನೆ. ದೇಹಗಳ ನಡುವಣ ವ್ಯತ್ಯಾಸದಿಂದ ಜೀವಾತ್ಮವು ನಮಗೆ ಬೇರೆ ಬೇರೆಯಾಗಿ ಕಾಣಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ಕೃಷ್ಣನು ಪಂಚಭೂತಗಳ ಸೊಗಸಾದ ಉದಾಹರಣೆಯನ್ನ ಕೊಡ್ತಾನೆ. ಪೃಥ್ವಿ, ಅಪ್ಪು, ತೇಜಸ್ಸು, ಆಕಾಶ ಮತ್ತು ವಾಯು, ಈ ಪಂಚಭೂತಗಳು ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಇದಿದೆ. ಅದು ಮಣ್ಣಿನ ಮಡಕೆಯಾಗಿರ್ಬೋದು, ಅಥವಾ ಪರ್ವತ ಆಗಿರ್ಬೋದು, ಅಥವಾ ಮರ ಆಗಿರ್ಬೋದು, ಅಥವಾ ಬೆಂಡೋಲೆಯಾಗಿರ್ಬೋದು. ಪ್ರತಿಯೊಂದರಲ್ಲೂ ಪಂಚಭೂತಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇರ್ತವೆ. ಈ ಪಂಚಭೂತಗಳು ಸೇರಿ ಆದ ಬೃಹದಾಕೃತಿ ಪರ್ವತ, ಸಣ್ಣ ಮಣ್ಣಿನ ಗಡಿಗೆಯು ಅದೇ ಅಂಶಗಳಿಂದ ಆದದ್ದು. ಆದರೆ ಸಣ್ಣ ಪ್ರಮಾಣದ್ದು ಆದುದರಿಂದ ಎಲ್ಲಾ ಭೌತಿಕ ವಸ್ತುಗಳು ಬೇರೆ ಬೇರೆ ಆಕಾರಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಮಾಣಗಳಲ್ಲಿ ಇದ್ದರೂ ಘಟಕಾಂಶಗಳು ಅದೇ ಘಟಕಾಂಶಗಳು ಆದವು. ಹೀಗೆಯೇ ಕೃಷ್ಣನಿಂದ ಪ್ರಾರಂಭವಾಗಿ ವಿಷ್ಣು ತತ್ವಗಳು ಮತ್ತು ಲಕ್ಷಾಂತರ ವಿಷ್ಣು ರೂಪಗಳು, ಹಾಗೆಯೇ ಬ್ರಹ್ಮನಿಂದ ಪ್ರಾರಂಭಿಸಿ ಸಣ್ಣ ಇರುವೆಯವರೆಗೂ ಬೇರೆ ಬೇರೆ ರೂಪಗಳಲ್ಲಿರುವ ಎಲ್ಲಾ ಜೀವಿಗಳು ಸೇರಿದಂತೆ ಜೀವಿಗಳೆಲ್ಲ ಚೈತನ್ಯಾತ್ಮಕವಾಗಿ ಒಂದೇ ಗುಣವನ್ನು ಹೊಂದಿದೆ. ಸೊ ಎಲ್ಲಾ ಜೀವಿಗಳು, ಎಲ್ಲಾ ವಸ್ತುಗಳು ಎಲ್ಲವೂ ಒಂದೇ ಗುಣವನ್ನ ಹೊಂದಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ಮೊತ್ತದಲ್ಲಿ ಏನು ದೊಡ್ಡದಾಗಿರ್ಬೋದು, ಕೆಲವು ಸಣ್ಣವಾಗಿರ್ಬೋದು, ಆದರೆ ಗುಣಾತ್ಮಕವಾಗಿ ಅವೆಲ್ಲವೂ ಒಂದೇ ಬಗೆಯಾದದ್ದು. ಆದುದರಿಂದ ಪರಮಪ್ರಭುವಾದ ಕೃಷ್ಣನು ಎಲ್ಲಾ ಜೀವಿಗಳಲ್ಲಿ ಅತ್ಯಂತ ಉತ್ತಮನು ಮತ್ತು ಅವನು ಅವೆಲ್ಲವನ್ನು ಪಾಲಿಸಿ ಬದುಕಿನ ಅಗತ್ಯ ಎಲ್ಲ ನೀಡ್ತಾ ಇರ್ತಾನೆ ಎಂದು ಉಪನಿಷತ್ತಿನಲ್ಲಿ ಹೇಳಿದೆ. ಈ ಸಿದ್ಧಾಂತವನ್ನು ತಿಳಿದವನಿಗೆ ಪರಿಪೂರ್ಣ ಜ್ಞಾನವಿದೆ. ವೇದದಲ್ಲಿ ತತ್ವಂ ಅಸಿ, ನೀನು ಅದೇ ಎಂದು ಹೇಳಿದೆ. ಹೀಗೆಂದರೆ ಪ್ರತಿಯೊಬ್ಬನೂ ದೇವರು ಎಂದರ್ಥವಲ್ಲ. ಗುಣಾತ್ಮಕವಾಗಿ ಪ್ರತಿಯೊಬ್ಬನ ಸ್ವಭಾವವು ಭಗವಂತನ ಸ್ವಭಾವವೇ ಎಂದರ್ಥ. ಸೊ ಪ್ರತಿಯೊಬ್ಬರು ದೇವರು ಅನ್ಕೋಬಾರ್ದು. ಅವನ ವಿಭಿನ್ನಾಂಶ ನಾವು, ಅವನ ಗುಣ ಸ್ವಭಾವ ನಮ್ಮಲ್ಲೂ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಧ್ಯಾತ್ಮಿಕ ಜೀವನದ ಇಡೀ ವೇದಾಂತವನ್ನು ಕೃಷ್ಣನು ಇಷ್ಟು ಸಂಗ್ರಹವಾಗಿ ಹೇಳಿದಾಗ ವಸುದೇವನಿಗೆ ಅವನ ವಿಷಯದಲ್ಲಿ ತುಂಬಾನೇ ಸಂತೋಷ ಆಗುತ್ತೆ. ಅತ್ಯಂತ ಸಂತೋಷದಿಂದ ಅವನಿಗೆ ಮಾತನಾಡಲು ಸಾಧ್ಯವಿಲ್ಲವಾಗುತ್ತೆ. ಅವನು ಮೌನವಾಗಿರ್ತಾನೆ. ಈ ಹೊತ್ತಿಗೆ ಕೃಷ್ಣನ ತಾಯಿ ದೇವಕಿಯು ಬಂದು ತನ್ನ ಗಂಡನ ಪಕ್ಕದಲ್ಲಿ ಕುಳಿತಿದ್ಲು. ಕೃಷ್ಣ ಮತ್ತು ಬಲರಾಮರು ತಮ್ಮ ಗುರುವಿನ ವಿಷಯದಲ್ಲಿ ಎಷ್ಟು ಕರುಣೆಯನ್ನು ತೋರಿದರೆಂದರೆ ಅವರು ಗುರುಗಳ ಮೃತ ಪುತ್ರನನ್ನು ಸಾವಿನ ದೇವತೆಯಾದ ಯಮರಾಜನ ಹಿಡಿತದಿಂದ ಬಿಡಿಸಿಕೊಂಡು ಬಂದರು ಎನ್ನುವುದನ್ನು ಅವಳು ಆಗಲೇ ಕೇಳಿದ್ದಳು.
ಸೊ ಗುರುಗಳು ದಕ್ಷಿಣೆ ಕೇಳಿದಾಗ ನಾವು ಓದಿದ್ದೀವಿ ಅನಿಸುತ್ತೆ. ಸೊ ಆಗ ಅವರು ಮಗನ ಮೃತ ಪುತ್ರನ ತಂದ್ಕೊಡ್ಬೇಕು ಅಂತ ಕೇಳ್ತಾರೆ. ಆವಾಗ ಇವು ಬಲರಾಮ ಮತ್ತು ಕೃಷ್ಣ ಹೋಗಿ ಇದು ಯಮರಾಜನಿಂದ ಬಿಡಿಸ್ಕೊಂಡು ಬಂದು ಅವ್ರು ಕೊಟ್ಟಿರ್ತಾರೆ. ಈ ಘಟನೆಯ ವಿಷಯವನ್ನು ಕೇಳಿದಾಗಿನಿಂದ ಅವಳು ಕಂಸನು ಕೊಂದ ತನ್ನ ಗಂಡು ಮಕ್ಕಳ ವಿಷಯವನ್ನು ಯೋಚಿಸ್ತಾ ಇರ್ತಾಳೆ. ಅವರನ್ನು ಸ್ಮರಿಸಿದಾಗ ಅವಳಿಗೆ ತಡೆಯಲಾರದಷ್ಟು ದುಃಖವಾಗ್ತಾ ಇರುತ್ತೆ. ಸೊ ದೇವಕಿ ಅದಕ್ಕೆ ಅವಳು ಯಾವಾಗ್ಲೂ ಈ ವಿಷಯ ತಿಳ್ಕೊಂಡಾಗ ಅವಳ ಒಂದು ಪುತ್ರನೆಲ್ಲ ಸಾಯಿಸಿರ್ತಾನಲ್ಲ ಕಂಸ, ಹಾಗಾಗಿ ಯಾವಾಗ್ಲೂ ಅವರನ್ನ ಸ್ಮರಿಸ್ಕೊಂಡು ದುಃಖ ಆಗ್ತಾ ಇರುತ್ತೆ ಅವಳಿಗೆ. ಸೊ ಹಾಗಾಗಿ ಕೇಳ್ತಾಳೆ, ಈಗ ಸತ್ತು ಹೋದ ತನ್ನ ಗಂಡು ಮಕ್ಕಳ ವಿಷಯದಲ್ಲಿ ಕರುಣೆಯಿಂದ ದೇವಕಿಯು ಕೃಷ್ಣ ಬಲರಾಮರಿಗೆ ಹೀಗೆ ವಿನಂತಿ ಮಾಡ್ಕೊಳ್ತಾಳೆ. ಪ್ರೀತಿಯ ಬಲರಾಮ, ನೀನು ಪ್ರತಿಯೊಬ್ಬರಿಗೂ ಸಂತೋಷವನ್ನು ಶಕ್ತಿಯನ್ನು ಕೊಡುತ್ತೀಯೆ ಎಂದು ನಿನ್ನ ಹೆಸರೇ ತೋರಿಸುತ್ತದೆ. ನಿನ್ನ ಮಿತಿಯಿಲ್ಲದ ಶಕ್ತಿಯನ್ನು ನಿಮ್ಮ ಮನಸ್ಸುಗಳು ಮಾತುಗಳು ನಿಲುಕಲಾರವು. ಪ್ರಿಯ ಕೃಷ್ಣ, ನೀನು ಎಲ್ಲಾ ಯೋಗಿಗಳ ಪ್ರಭುವು, ಬ್ರಹ್ಮ ಮತ್ತು ಅವನ ಸಹಾಯಕರಂತಹ ಪ್ರಜಾಪತಿಗಳ ಒಡೆಯನೂ ನೀನೇ ಮೂಲ ದೇವೋತ್ತಮ ಪರಮ ಪುರುಷನಾದ ನಾರಾಯಣನು ಎಂದು ನನಗೆ ಗೊತ್ತು. ಕಾಲಕ್ರಮದಲ್ಲಿ ತಪ್ಪು ದಾರಿಯನ್ನು ಹಿಡಿದ ಎಲ್ಲಾ ದುಷ್ಕ್ರಮಿಗಳನ್ನು ನಾಶ ಮಾಡಲು ನೀನು ಇಳಿದು ಬಂದಿದ್ದೀಯಾ ಎಂದು ನನಗೆ ಅದೂ ಗೊತ್ತು. ಅವರಿಗೆ ತಮ್ಮ ಮನಸ್ಸುಗಳು ಮತ್ತು ಇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲ. ಅವರು ಸಾತ್ವಿಕ ಗುಣವನ್ನು ಕಳೆದುಕೊಂಡಿದ್ದಾರೆ ಮತ್ತು ಭೋಗ ಮತ್ತು ಅಹಂಕಾರಗಳ ಜೀವನದಲ್ಲಿ ಅಪೌರುಷೇಯ ಗ್ರಂಥಗಳ ಮಾರ್ಗದರ್ಶನವನ್ನು ಉದ್ದೇಶಪೂರ್ವಕವಾಗಿ ಅವರು ಎಲ್ಲ ಅಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಇಂಥ ದುಷ್ಟರಾಜರನ್ನು ಕೊಂದು ನೀನು ಭೂಭಾರವನ್ನು ಕಡಿಮೆ ಮಾಡಲು ನೀನು ಇಲ್ಲಿ ಇಳಿದು ಬಂದಿದ್ಯಾ ಅಂತಾನೂ ಗೊತ್ತು ನನಗೆ ಅಂತ ದೇವಕಿ ಹೇಳ್ತಾ ಇದ್ದಾಳೆ. ಪ್ರಿಯ ಕೃಷ್ಣ, ಬ್ರಹ್ಮಾಂಡದ ಕಾರಣ ಸಮುದ್ರದಲ್ಲಿ ಮಲಗಿರುವ ಮತ್ತು ಇಡೀ ಸೃಷ್ಟಿಗೆ ಮೂಲನಾದ ಮಹಾವಿಷ್ಣುವು ನಿನ್ನ ಪೂರ್ಣ ವಿಸ್ತೃತ ರೂಪ ಮಾತ್ರ ಎಂದು ನನಗೆ ತಿಳಿದಿದೆ. ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳು ನಿನ್ನ ಪೂರ್ಣ ಭಾಗದಿಂದ ಮಾತ್ರ ನಡೆಯುತ್ತವೆ. ಆದುದರಿಂದ ನಾನು ಸಂಪೂರ್ಣವಾಗಿ ನಿನ್ನಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ. ಸೊ ಸಾಂದೀಪಿನಿ ಮುನಿಗಳಿಗೆ ನೀನು ಗುರುದಕ್ಷಿಣೆಯನ್ನು ಅರ್ಪಿಸಲು ಬಯಸಿದಾಗ ಅವರು ತಮ್ಮ ಮೃತನಾದ ಮಗನನ್ನು ಹಿಂದಕ್ಕೆ ಕರೆತರುವಂತೆ ಕೇಳಿದರೆಂದು, ಆ ಹುಡುಗನು ಮೃತನಾಗಿ ಬಹು ಕಾಲ ಕಳೆದಿದ್ದರೂ ನೀನು ಮತ್ತು ಬಲರಾಮ ಅವನನ್ನು ಯಮರಾಜನ ಹಿಡಿತದಿಂದ ಬಿಡಿಸಿ ಕರೆದುಕೊಂಡು ಬಂದಿದ್ದರೆಂದು ಕೇಳಿದ್ದೇನೆ. ಈ ಕಾರ್ಯದಿಂದ ನೀನು ಎಲ್ಲಾ ಯೋಗಿಗಳ ಪರಮ ಪ್ರಭು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಎಂದರೆ ಕಂಸನು ಕೊಂದ ನನ್ನ ಎಲ್ಲಾ ಮಕ್ಕಳನ್ನು ಹಿಂದಕ್ಕೆ ಕರೆತರುವಂತೆ ಕೇಳುತ್ತಿದ್ದೇನೆ. ನೀನು ಅವರನ್ನು ಹಿಂದಕ್ಕೆ ಕರೆತಂದರೆ ನನ್ನ ಹೃದಯಕ್ಕೆ ಸಮಾಧಾನವಾಗುತ್ತದೆ. ಅವರನ್ನು ಒಮ್ಮೆ ನೋಡಿದರೆ ನನಗೆ ಮಹಾದಾನಂದವಾಗುತ್ತದೆ ಅಂತ ಇವರು ದೇವಕಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ. ನೀನು ನಿಮ್ಮ ಗುರುಗಳ ಒಂದು ಮಗನನ್ನ ಎಷ್ಟೋ ವರ್ಷ ಆಗೋಗಿತ್ತು, ಅವನು ಮೃತ ಹೊಂದಿ, ಆದ್ರೂ ಅವ್ರಿಗೆ ಕಾಣಿಕೆಯಾಗಿ ನೀನು ತಂದ್ಕೊಟ್ಟೆ. ತರ ನನ್ನ ಮಕ್ಕಳನ್ನು ನಾನು ನೋಡ್ಬೇಕು ಅನ್ನಿಸ್ತಾ ಇದೆ. ಅವ್ರನ್ನೆಲ್ಲ ಕರ್ಕೊಂಬಂದ್ರೆ ನನ್ನ ಹೃದಯಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಆಮೇಲೆ ಪರಮಾನಂದ ಆಗುತ್ತೆ ಅಂತ ಅವಳು ಕೇಳ್ಕೊತಾ ಇದ್ದಾಳೆ. ಸೊ ತಮ್ಮ ತಾಯಿಯ ಮಾತನ್ನು ಕೇಳಿ ಬಲರಾಮ ಕೃಷ್ಣರು ತಮಗೆ ನೆರವಾಗಲು ಯೋಗ ಮಾಯೆಯನ್ನು ಕರೀತಾರೆ. ಕರೆದ್ಬಿಟ್ಟು ಸುತಳ ಎನ್ನುವ ಅಧೋಲೋಕಕ್ಕೆ ಹೋಗ್ತಾರೆ. ದೇವೋತ್ತಮ ಪರಮ ಪುರುಷನು ವಾಮನಾವತಾರವನ್ನು ಎತ್ತಿದಾಗ ರಾಕ್ಷಸರು ಮಹಾರಾಜನಾದ ಬಲಿಯು ಅವನನ್ನು ಸಂತೋಷಪಡಿಸಿದ್ದನು. ಆ ಕಥೆ ನಿಮಗೆ ಗೊತ್ತಿದೆ. ಬಲಿ ಮಹಾರಾಜ ಎಲ್ಲವನ್ನು ದಾನ ಮಾಡಿ ವಾಮನ ಅವತಾರ ಎತ್ತಿದಾಗ ಅವನಿಗೆ ಪರಮ ಪುರುಷ ವಾಮನ ಅವತಾರ ಎತ್ತಿರ್ತಾನೆ, ಅವನಿಗೆ ಸಂತೋಷವನ್ನ ಪಡಿಸಿರ್ತಾರೆ. ಬಲಿ ಮಹಾರಾಜ ತನ್ನ ಬಳಿ ಇದ್ದುದೆಲ್ಲವನ್ನು ಅವನಿಗೆ ದಾನ ಮಾಡಿದನು. ಮಹಾಭಕ್ತನಾದ ಬಲಿಯು ಬಲರಾಮ ಕೃಷ್ಣರು ತನ್ನ ಲೋಕಕ್ಕೆ ಬಂದರು ಹಾಗಾಗಿ ಅವನು ಸುತಳ ಇದರಲ್ಲಿ ಇರ್ತಾನೆ ಇವನು ಬಲಿ. ಸೊ ಇವರಿಬ್ರು ಹೋಗ್ತಾರಲ್ಲ, ಕೃಷ್ಣ ಮತ್ತು ಬಲರಾಮ ಅಲ್ಲಿಗೆ ಹೋಗ್ತಾರೆ. ಮಹಾಭಕ್ತನಾದ ಬಲಿಯು ಬಲರಾಮ ಮತ್ತು ಕೃಷ್ಣರು ತನ್ನ ಲೋಕಕ್ಕೆ ಬಂದರು ಎನ್ನುವುದನ್ನು ಕಂಡು ಸಂತೋಷ ಸಾಗರದಲ್ಲಿ ಮುಳುಗಿಬಿಡ್ತಾರೆ. ಅವನು ಕೃಷ್ಣ ಬಲರಾಮನನ್ನು ತನ್ನ ಎದುರಿಗೆ ಕಾಣುತ್ತಲೇ ಅವನು ಅವನ ಕುಟುಂಬದವರು ಎದ್ದು ನಿಂತು ಪ್ರಭುವಿನ ಚರಣ ಕಮಲಗಳಿಗೆ ನಮಸ್ಕರಿಸ್ತಾರೆ. ಬಲಿಯು ಅವರಿಬ್ಬರಿಗೂ ಅತ್ಯುತ್ತಮವಾದ ಪೀಠಗಳನ್ನ ಕೊಡ್ತಾನೆ. ಅವರು ಕುಳಿತ ನಂತರ ಅವರ ಚರಣ ಕಮಲಗಳನ್ನ ತೊಳೆದನು. ಆ ನೀರನ್ನು ತನ್ನ ಮತ್ತು ತನ್ನ ಕುಟುಂಬದವರ ತಲೆಗಳ ಮೇಲೆ ಪ್ರೋಕ್ಷಿಸಿಕೊಳ್ತಾರೆ. ಕೃಷ್ಣ ಬಲರಾಮ ಪಾದಗಳನ್ನು ತೊಳೆದ ನೀರು ಬ್ರಹ್ಮನಂತ ಮಹಾನ್ ದೇವತೆಯನ್ನು ಪರಿಶುದ್ಧಗೊಳಿಸುತ್ತದೆ. ಸೊ ಪಾದಪೂಜೆ ಮಾಡ್ತಾರೆ, ಆ ನೀರನ್ನ ಪ್ರೋಕ್ಷ ಮಾಡ್ಕೋತಾರೆ ಎಲ್ಲರಿಗೂ, ತಮ್ಮ ಕುಟುಂಬದವ್ರಿಗೆಲ್ಲಾನು. ಅದು ಕೃಷ್ಣ ಮತ್ತು ಬಲರಾಮರ ಪಾದಗಳನ್ನು ತೊಳೆದ ನೀರು ಇದೆಯಲ್ಲ, ಅದು ಬ್ರಹ್ಮನಂತ ಮಹಾನ್ ದೇವತೆಯನ್ನು ಅದು ಶುದ್ಧಗೊಳಿಸ್ಬಿಡುತ್ತಂತೆ. ಅನಂತರ
ಈ ಅಭ್ಯಾಸ ನಮಗೂ ಇದೆ. ಗುರುಗಳೆಲ್ಲ ಮನೆಗೆ ಬಂದಾಗ ಪಾದ ಪೂಜೆ ಮಾಡ್ತೀವಿ, ಆ ನೀರೆಲ್ಲ ಪ್ರೋಕ್ಷ ಮಾಡ್ಕೊಳ್ಳೋದು, ಇದೆಲ್ಲ ಈಗಲೂ ನಮ್ಮಲ್ಲಿ ಇದೆ. ಅನಂತರ ಬಲಿ ಮಹಾರಾಜನು ಬೆಲೆ ಬಾಳುವ ವಸ್ತುಗಳನ್ನು, ಆಭರಣಗಳನ್ನು, ಶ್ರೀಗಂಧವನ್ನು, ವಿಳೆಯದೆಲೆ, ಅಡಿಕೆಯನ್ನು, ದೀಪವನ್ನು, ಅಮೃತ ಸಮನಾದ ಭಕ್ಷ್ಯ ಭೋಜ್ಯಗಳನ್ನು ತರಿಸ್ತಾನೆ. ನಿಯಂತ್ರಕ ತತ್ವಗಳಿಗೆ ಅನುಗುಣವಾಗಿ ತನ್ನ ಕುಟುಂಬದವರೊಂದಿಗೆ ಪ್ರಭುವನ್ನು ಪೂಜಿಸಿ ತನ್ನ ಐಶ್ವರ್ಯವನ್ನು, ದೇಹವನ್ನು ಪ್ರಭುವಿನ ಚರಣ ಕಮಲಗಳಿಗೆ ಅರ್ಪಿಸ್ತಾನೆ. ಬಲಿ ಮಹಾರಾಜನಿಗೆ ಎಂತಹ ದಿವ್ಯಾನಂದವಾಯಿತೆಂದ್ರೆ ಮತ್ತೆ ಮತ್ತೆ ಪ್ರಭುವಿನ ಚರಣ ಕಮಲಗಳನ್ನ ತನ್ನ ಎದೆ ಮೇಲೆ, ಅನಂತರ ತಲೆ ಮೇಲೆ ಇಟ್ಕೊಂಡ. ಹೀಗೆ ಅವನಿಗೆ ದಿವ್ಯಾನಂದವಾಯಿತು. ಅವನ ಕಣ್ಣುಗಳಿಂದ ಪ್ರೀತಿಯ ಬಾಷ್ಪಗಳು ಸುರಿದವು. ಅವನಿಗೆ ರೋಮಾಂಚನವಾಯಿತು. ಅವನು ಇಬ್ಬರು ಪ್ರಭುಗಳಿಗೂ ಮತ್ತೆ ಮತ್ತೆ ಗದ್ಗದವಾಗುತ್ತಿದ್ದ ಧ್ವನಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಬಲಿ ಮಹಾರಾಜ, ಪ್ರೀತಿಯ ಬಲರಾಮ, ನೀನು ಆದಿ ಅನಂತ ದೇವನು. ನೀನು ಎಷ್ಟು ಶ್ರೇಷ್ಠನೆಂದರೆ ಅನಂತ ದೇವಶೇಷನು. ಇತರ ದಿವ್ಯ ರೂಪಗಳು ನಿನ್ನಿಂದ ಮತ್ತು ಕೃಷ್ಣನಿಂದ ಮೂಡಿ ಬಂದಿವೆ. ನೀನು ಆದಿ ದೇವೋತ್ತಮ ಪುರುಷ. ನಿನ್ನ ದಿವ್ಯ ರೂಪವು ಆನಂದಮಯ ಮತ್ತು ಜ್ಞಾನಮಯ. ನೀನು ಇಡೀ ಪ್ರಪಂಚದ ಸೃಷ್ಟಿಕರ್ತ. ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳ ಮೂಲ ಪ್ರವರ್ತಕನು, ಉಪದೇಶಕನೂ ನೀನೆ. ನೀನು ಪರಬ್ರಹ್ಮನು, ಆದಿ ದೇವೋತ್ತಮ ಪುರುಷನು. ಅತ್ಯಂತ ಗೌರವದಿಂದ ನಾನು ನಿಮ್ಮಿಬ್ಬರಿಗೂ ಪ್ರಣಾಮ ಮಾಡುತ್ತೇನೆ. ಪ್ರಿಯ ಪ್ರಭುಗಳೇ, ಜೀವಿಗಳಿಗೆ ನಿಮ್ಮನ್ನು ನೋಡುವುದು ಬಹು ಕಷ್ಟ, ಆದರೆ ನೀವು ನಿಮ್ಮ ಭಕ್ತರಿಗೆ ಕರುಣೆಯನ್ನು ತೋರಿದಿರಿ. ನಿಮ್ಮನ್ನು ನೋಡುವುದು ಅವರಿಗೆ ಬಹು ಸುಲಭವಾಗುತ್ತದೆ. ಆದುದರಿಂದ ನಿಮ್ಮ ನಿಷ್ಕಾರಣ ಕಾರುಣ್ಯದಿಂದ ಮಾತ್ರ ಇಲ್ಲಿಗೆ ಬಂದು ಸಾಮಾನ್ಯವಾಗಿ ತಮಸ್ಸು ಮತ್ತು ರಜಸ್ಸುಗಳ ಪ್ರಭಾವಕ್ಕೆ ಸಿಕ್ಕಿರುವ ನಮಗೆ ದರ್ಶನವನ್ನ ನೀಡಿದ್ದೀರಾ ಅಂತ ಮಹಾರಾಜ ಹೇಳಿದ್ರು. ಇವರಿಗೆ, ಕೃಷ್ಣ ಮತ್ತು ಬಲರಾಮರಿಗೆ ಹೇಳ್ತಾರೆ. ಯಾಕೆಂದ್ರೆ ಸಾಮಾನ್ಯ ಜನಕ್ಕೆ ಇದು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಬಂದಿದ್ದೀರಾ ಇಲ್ಲಿ, ನಮಗೆ ಈ ಒಂದು ನಿಮ್ಮ ದರ್ಶನವನ್ನ ನೀಡಿದ್ದೀರಾ ಅಂತ ತುಂಬಾನೇ ಅವರಿಗೆ ಸಂತೋಷ ಆಗುತ್ತೆ. ಸೊ ಪ್ರಿಯ ಪ್ರಭುಗಳೇ, ನಾವು ದೈತ್ಯ ವರ್ಗದವರು, ಗಂಧರ್ವರು, ಸಿದ್ಧರು, ವಿದ್ಯಾಧರರು, ಚಾರಣರು, ಯಕ್ಷರು, ರಾಕ್ಷಸರು, ಪಿಶಾಚರು, ಪ್ರೇತಗಳು, ಇಂತಹ ರಾಕ್ಷಸ ಪ್ರವೃತ್ತಿಯವರು ಸ್ವಭಾವತಃ ನಿಮ್ಮನ್ನು ಪೂಜಿಸಲಾರರು ಅಥವಾ ನಿಮ್ಮ ಭಕ್ತರಾಗಲಾರರು. ನಿಮ್ಮ ಭಕ್ತರಾಗುವ ಬದಲು ಅವರು ಭಕ್ತಿ ಮಾರ್ಗದಲ್ಲಿ ಅಡ್ಡಿ ಆಗ್ತಾರೆ. ಆಗೋದಿಲ್ಲ, ಆದ್ರೂ ಭಕ್ತಿ ಮಾರ್ಗ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಅಡ್ಡಿ ಆಗ್ತಾರೆ, ರಾಕ್ಷಸರು, ಪಿಶಾಚರು, ಪ್ರೇತಗಳು ಎಲ್ಲ. ಆದರೆ ಎಲ್ಲಾ ವೇದಗಳ ಪ್ರತಿನಿಧಿಯಾಗಿ ನಿಷ್ಕಳಂಕ ಸಾತ್ವಿಕ ಗುಣದಲ್ಲಿ ನೆಲೆ ಹೊಂದಿದ ನೀವು ಅವರಿಗೆ ವಿರೋಧಿಗಳಾಗಿದ್ದೀರಿ. ನಿಮ್ಮದು ಯಾವಾಗಲೂ ದಿವ್ಯ ಸ್ಥಾನ. ಆದುದರಿಂದ ಹುಟ್ಟಿನಿಂದ ರಜಸ್ಸು ಮತ್ತು ತಮಸ್ಸು ಗುಣಗಳವರಾದರೂ ನಮ್ಮಲ್ಲಿ ಕೆಲವರು ನಿಮ್ಮ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದು ಭಕ್ತರಾಗಿದ್ದೇವೆ. ನಮ್ಮಲ್ಲಿ ಕೆಲವರು ಪರಿಶುದ್ಧ ಭಕ್ತರು, ಇನ್ನು ಕೆಲವರು ಭಕ್ತಿಯಿಂದ ಏನನ್ನಾದರೂ ಪಡೆದುಕೊಳ್ಳಲು ನಿನ್ನ ಚರಣ ಕಮಲಗಳಲ್ಲಿ ಶರಣಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಮಹಾರಾಜ. ಸೊ ನಿಮ್ಮ ನಿಷ್ಕಾರಣ ಕಾರುಣ್ಯದಿಂದ ಮಾತ್ರವೇ ರಾಕ್ಷಸರಾದ ನಾವು ನಿಮ್ಮೊಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತೇವೆ. ಮಹಾನ್ ದೇವತೆಗಳು ಸಹ ನೇರ ಸಂಪರ್ಕ ಸಾಧ್ಯ ಇಲ್ಲ. ಅವ್ರಿಗೂ ದೇವತೆಗಳಿಗೂ ನೇರ ಸಂಪರ್ಕ ಸಾಧ್ಯ ಇಲ್ಲ ಭಗವಂತಂದು. ನಿಮ್ಮ ಯೋಗ ಮಾಯೆಯ ಸಾಮರ್ಥ್ಯದಿಂದ ನೀವು ಏನು ಮಾಡುತ್ತೀರಿ ಎನ್ನುವುದನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ನಿಮ್ಮ ಅಂತರ್ಶಕ್ತಿಯ ಕಾರ್ಯಗಳ ವೈಶಾಲ್ಯವನ್ನು ದೇವತೆಗಳೂ ಲೆಕ್ಕ ಹಾಕಲಾರರು. ಹೀಗಿರುವಾಗ ಅದನ್ನು ತಿಳಿಯುವುದು ನಮಗೆ ಹೇಗೆ ಸಾಧ್ಯ? ಆದುದರಿಂದ ನಿಮ್ಮ ಮುಂದೆ ನನ್ನ ನಮ್ರ ಪ್ರಾರ್ಥನೆಯನ್ನು ಇಡ್ತಿದ್ದೇನೆ. ನಿಮಗೆ ಸಂಪೂರ್ಣವಾಗಿ ಶರಣಾಗಿರುವ ನನ್ನಲ್ಲಿ ಕರುಣೆಯನ್ನು ತೋರಿ ಜನ್ಮ ಜನ್ಮಾಂತರಗಳಲ್ಲಿಯೂ ನನಗೆ ನಿಮ್ಮ ಚರಣ ಕಮಲಗಳ ನೆನಪಿರುವಂತೆ ನಿಮ್ಮ ನಿಷ್ಕಾರಣ ಕರುಣೆಯಿಂದ ಅನುಗ್ರಹಿಸಿ. ಪರಮಹಂಸರುಗಳು ಶಾಂತ ಮನಸ್ಸಿನಿಂದ ಎಲ್ಲೆಡೆ ಸಂಚರಿಸುತ್ತಾ ನಿಮ್ಮ ಚರಣ ಕಮಲಗಳನ್ನೇ ನಂಬಿರುತ್ತಾರೆ ಪರಮಹಂಸರೆಲ್ಲ. ಅವರಂತೆ ಒಬ್ಬನೇ ಇರಬೇಕೆಂದು ನನಗೆ ಆಸೆ. ನಾನು ಯಾರೊಡನೆಯಾದರೂ ಸಹವಾಸ ಮಾಡಬೇಕಾದಲ್ಲಿ ಅವರು ನಿಮ್ಮ ಪರಿಶುದ್ಧ ಭಕ್ತರು ಮಾತ್ರ ಆಗಿರ್ಲಿ, ಬೇರೆ ಯಾರು ಬೇಡ ಎಂದು ಅಪೇಕ್ಷಿಸುತ್ತೇನೆ. ಏಕೆಂದರೆ ನಿಮ್ಮ ಪರಮ ಭಕ್ತರು ಎಲ್ಲಾ ಜೀವಿಗಳ ಹಿತೈಷಿಗಳು. ಸೊ ಇಲ್ಲಿ ಬಲಿ ಮಹಾರಾಜ ಪರಮಹಂಸರುಗಳಂತೆ ತಾನು ಒಬ್ಬನೇ ಓಡಾಡಬೇಕು, ಸಂಚರಿಸ್ಬೇಕು, ನಿನ್ನ ಭಗವಂತನ ಪಾದ ಚರಣಗಳನ್ನು ಕಮಲಗಳನ್ನೇ ನಂಬಬೇಕು, ಯಾವಾಗ್ಲೂ ಒಬ್ಬನೇ ಇರಬೇಕು. ಹಾಗೇನಾದ್ರೂ ಜೊತೆ ಸಿಗೋದಾದ್ರೆ ಪರಿಶುದ್ಧ ಭಕ್ತರ ಜೊತೆ ಮಾತ್ರ ನನಗೆ ಸಿಗ್ಲಿ ಅಂತ ಭಗವಂತನನ್ನ ಕೇಳ್ಕೊತಾ ಇದ್ದಾನೆ. ಪ್ರಿಯ ಪ್ರಭುಗಳೇ, ನೀವು ಇಡೀ ಜಗತ್ತಿನ ಪ್ರಭುಗಳು ಮತ್ತು ನಿರ್ದೇಶಕರು.
ಆದುದರಿಂದ ದಯವಿಟ್ಟು ನನ್ನನ್ನು ನಿಮ್ಮ ಸೇವೆಗೆ ನೇಮಿಸಿಕೊಳ್ಳಿ. ಈ ರೀತಿಯಲ್ಲಿ ಎಲ್ಲ ಭೌತಿಕ ಕಶ್ಮಲಗಳಿಂದ ದೂರವಾಗುವುದು ನನಗೆ ಸಾಧ್ಯವಾಗಲಿ. ಯಾರಾದರೂ ನಿಮ್ಮ ಪ್ರೀತಿಪೂರ್ವಕ ಸೇವೆಯಲ್ಲಿ ತೊಡಗಿದರೆ ಅವನು ವೇದಗಳಲ್ಲಿ ಹೇಳಿರುವ ಎಲ್ಲ ನಿಯಂತ್ರಕ ತತ್ವಗಳಿಂದ ಬಿಡುಗಡೆ ಹೊಂದುತ್ತಾನೆ. ಆದುದರಿಂದ ನೀವು ಈ ರೀತಿಯಲ್ಲಿ ನನ್ನನ್ನು ಪರಿಶುದ್ಧಗೊಳಿಸಬಹುದು ಅಂತ ಬಲಿ ಮಹಾರಾಜ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಕೃಷ್ಣನಲ್ಲಿ. ಅವನು ಮಹಾಭಕ್ತ, ಕೃಷ್ಣನ ಭಕ್ತ ಅವನು ಬಲಿ ಮಹಾರಾಜ. ಇಲ್ಲಿ ಪರಮಹಂಸ ಎನ್ನುವ ಮಾತು ಬಂದಿದೆ ಅಲ್ವಾ. ಸೊ ಹಂಸವು ನೀರಿನಲ್ಲಿ ಇರುವ ಹಾಲನ್ನು ಮಾತ್ರ ಸ್ವೀಕರಿಸಿ ನೀರಿನ ಭಾಗವನ್ನು ಬಿಡುತ್ತೆ. ಸೊ ಹಂಸ ಯಾವಾಗ್ಲೂ ಹಾಗೆ. ಅದನ್ನ ಓದಿಸ್ಬೇಕು ಮಾತಾಜಿ. ಹಾಗಾಗಿ ಸೊ ಪರಮಹಂಸ ಅಂತ ಅವ್ರು ಒಳ್ಳೇದನ್ನ ಮಾತ್ರ ತಗೊಳ್ತಾರೆ, ಯಾವುದೇ ಕೆಟ್ಟದಿದ್ರು ಅಲ್ಲೇ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಪರಮಹಂಸರು ಅಂತ ಅವ್ರ ಹೆಸರು. ಅವರು ಊರಿಂದ ಊರಿಗೆ ತಿರುಗಾಡ್ತಾ ಇದ್ದಾರೆ, ಓಡಾಡ್ತಾ ಇರ್ತಾರೆ. ಅವರು ಏನ್ ಮಾಡ್ತಾರೆ, ಅವರು ಬರೀ ಭಕ್ತಿ ಸೇವೆ ಮಾತ್ರ, ಆಮೇಲೆ ಭಕ್ತಿ ಸೇವೆಯನ್ನು ಮಾತ್ರ ಎಲ್ಲರಲ್ಲಿ ಎಲ್ಲರಿಗೂ ಹಂಚ್ತಾ ಇರ್ತಾರೆ. ಅವರು ಒಂದು ಊರಿಂದ ಇನ್ನೊಂದಿಗೆ ಓಡಾಡ್ತಾ ಇರತ್ತೆ, ಒಂದೇ ಕಡೆ ಅವರು ಇರೋದಿಲ್ಲ ಪರಮಹಂಸರು. ಸೊ ಅವರು ಪರಮಹಂಸ ಅಂತ ಕರೀತಾರೆ ಅಂದ್ರೆ ಹಂಸವು ನೀರಿನಲ್ಲಿರುವ ಹಾಲನ್ನು ಮಾತ್ರ ಸ್ವೀಕರಿಸುತ್ತೆ, ನೀರನ್ನ ಬಿಟ್ಬಿಡುತ್ತೆ ಎಂದು ಹೇಳ್ತಾರೆ. ಹಾಗೆಯೇ ಮಾತಾಜಿ ಅದು ಓದಿಸ್ಲಿಕ್ಕೆ ಬಾಕಿ ಇದೆ ಮಾತಾಜಿ. ಹೌದ್ರಾ? ಆಯ್ತು ಮಾತಾಜಿ, ಓಕೆ. ಹರೇ ಕೃಷ್ಣ. ಇಲ್ಲಿಂದ ಓದ್ಬೇಕಾ ಮಾತಾಜಿ ಅವರು? ಹೌದು ಮಾತಾಜಿ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಇಲ್ಲಿ ಪರಮಹಂಸ ಎನ್ನುವ ಮಾತು ಬಂದಿದೆ. ಹಂಸವು ನೀರಿನಲ್ಲಿರುವ ಹಾಲನ್ನು ಮಾತ್ರ ಸ್ವೀಕರಿಸಿ ನೀರಿನ ಭಾಗವನ್ನು ಬಿಡುತ್ತದೆ ಎಂದು ಹೇಳುವ ಭಾಗವನ್ನು ಮಾತ್ರ ಸ್ವೀಕರಿಸಬಹುದು. ಕೇಳ್ತಾ ಇಲ್ಲ ಮಾತಾಜಿ? ಮಾತಾಜಿ ಕೇಳ್ತಾ ಇಲ್ವಾ? ಓದಿ. ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಭಾಗವನ್ನು ಮಾತ್ರ ಸ್ವೀಕರಿಸಿ ಭೌತಿಕ ಜಗತ್ತನ್ನು ಅವಲಂಬಿಸದೆ ಪರಮಾತ್ಮನನ್ನೇ ಅವಲಂಬಿಸಿದ ಏಕಾಏಕಿ ಬದುಕುವವರು ಪರಮಹಂಸರು. ಪರಮಹಂಸ ಸ್ಥಿತಿಯನ್ನು ಸಾಧಿಸಿದವನು ವೈದಿಕ ಆದೇಶಗಳ ತತ್ವಗಳನ್ನು ಮೀರುತ್ತಾನೆ. ಪರಮಹಂಸನು ಭೌತಿಕ ಪ್ರಪಂಚಕ್ಕೆ ಅಂಟಿಕೊಂಡಿರುವವರನ್ನು ದೂರ ಮಾಡಿ ಪರಿಶುದ್ಧ ಭಕ್ತರ ಸಹವಾಸವನ್ನು ಮಾತ್ರ ಮಾಡುತ್ತಾನೆ. ಎಂದರೆ ಭೌತಿಕ ಪ್ರಪಂಚಕ್ಕೆ ಅಂಟಿಕೊಳ್ಳುವವರು ಪರಮಹಂಸನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಆಧ್ಯಾತ್ಮಿಕ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಿದವರು ಪರಮಹಂಸರ ಆಶ್ರಯ ಪಡೆದು ಮನುಷ್ಯ ಜೀವನದ ಮಹತ್ ಗುರಿಯನ್ನು ಸಾಧಿಸುತ್ತಾರೆ. ಇಲ್ಲಿ ಬಲಿ ಮಹಾರಾಜನ ಪ್ರಾರ್ಥನೆಯನ್ನು ಕೇಳಿ ಕೃಷ್ಣನು ಹೀಗೆ ಹೇಳಿದನು: ಪ್ರಿಯ ರಾಕ್ಷಸ ಮಹಾರಾಜ, ಸ್ವಯಂಭುವ ಮನ್ವಂತರದಲ್ಲಿ ಮಾರೀಚಿ ಎನ್ನುವ ಪ್ರಜಾಪತಿಗೆ ಅವನ ಹೆಂಡತಿ ಉರ್ಣಾಳಲ್ಲಿ 6 ಮಂದಿ ದೇವತೆಗಳು ಹುಟ್ಟಿದರು. ಒಮ್ಮೆ ಅವನ ಮಗಳ ಸೌಂದರ್ಯಕ್ಕೆ ಮಾರು ಹೋಗಿ ಬ್ರಹ್ಮನು ಕಾಮದಿಂದ ಅವಳನ್ನು ಹಿಂಬಾಲಿಸುತ್ತಿದ್ದನು. 6 ದೇವತೆಗಳು ಬ್ರಹ್ಮನ ವರ್ತನೆಯನ್ನು ಅಸಹ್ಯದಿಂದ ನೋಡಿದರು. ಬ್ರಹ್ಮನ ರೀತಿಯನ್ನು ಹೀಗೆ ಆಕ್ಷೇಪಿಸಿದ್ದು ಅವರ ಮಹಾಪರಾಧವಾಯಿತು. ಅವರೆಲ್ಲರೂ ಹಿರಣ್ಯಕಶಿಪುವಿನ ಮಕ್ಕಳಾಗಿ ಹುಟ್ಟುವಂತೆ ಶಾಪವಾಯಿತು. ಹಿರಣ್ಯಕಶಿಪುವಿನ ಈ 6 ಗಂಡು ಮಕ್ಕಳನ್ನು ತಾಯಿ ದೇವಕಿಯ ಗರ್ಭದಲ್ಲಿ ಇರಿಸಲಾಯಿತು. ಅವರು ಹುಟ್ಟುತ್ತಲೇ ಒಬ್ಬರ ನಂತರ ಒಬ್ಬರನ್ನು ಕಂಸನು ಕೊಂದನು. ಪ್ರಿಯ ರಾಕ್ಷಸ ಮಹಾರಾಜ, ತಾಯಿ ದೇವಕಿಯು ಸತ್ತ ತನ್ನ 6 ಗಂಡು ಮಕ್ಕಳನ್ನು ನೋಡಲು ಬಹು ಕಾತರಳಾಗಿದ್ದಾಳೆ. ಕಂಸನು ಅವರನ್ನು ಅಷ್ಟು ಬೇಗ ಕೊಂದನೆಂದು ಅವಳು ದುಃಖಿತಳಾಗಿದ್ದಾಳೆ. ಇವರೆಲ್ಲರೂ ನಿನ್ನೊಡನೆ ಇದ್ದಾರೆಂದು ನನಗೆ ತಿಳಿದಿದೆ. ನನ್ನ ತಾಯಿ ದೇವಕಿಯನ್ನು ಸಮಾಧಾನಪಡಿಸಲು ಅವರನ್ನು ನನ್ನೊಡನೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ್ದೇನೆ. ನನ್ನ ತಾಯಿ ದೇವಕಿಯನ್ನು ಕಂಡ ನಂತರ ಈ 6 ಜೀವಿಗಳಿಗೂ ಮುಕ್ತಿ ದೊರೆಯುತ್ತದೆ. ಹೀಗೆ ಬಹು ಸಂತೋಷದಲ್ಲಿ ಅವರು ತಮ್ಮ ಮೊದಲಿನ ಲೋಕಕ್ಕೆ ಹಿಂತಿರುಗುತ್ತಾರೆ. ಈ 6 ಬದ್ಧ ಜೀವಿಗಳ ಹೆಸರುಗಳು ಇವು: ಸ್ಮರ, ಉದ್ಗಿತ, ಪರಶ್ವಂಗ, ಪತಂಗ, ಶೂದ್ರಭೃತ್ ಮತ್ತು ಘೃಣಿ. ಅವರು ಮತ್ತೆ ದೇವತೆಗಳಾಗಿ ತಮ್ಮ ಸ್ಥಾನಗಳಿಗೆ ಹೋಗುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಪ್ರಭುಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ.
ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ರಾಕ್ಷಸರು ಅಲ್ಲಿಂದನ ಮಾತಾಜಿ. ಹೌದು ಮಾತಾಜಿ. ರಾಕ್ಷಸರ ರಾಜನಿಗೆ ಹೀಗೆ ತಿಳಿಸಿ ಕೃಷ್ಣನ ಮಾತನ್ನು ನಿಲ್ಲಿಸಿದನು. ಬಲಿ ಮಹಾರಾಜನಿಗೆ ಅವನ ಉದ್ದೇಶವು ಅರ್ಥವಾಯಿತು. ಅವನನ್ನು ಮನಸಾರ ಪೂಜಿಸಿದನು. ಅನಂತರ ಕೃಷ್ಣ ಬಲರಾಮರು 6 ಬದ್ಧಜೀವಿಗಳನ್ನು ತಮ್ಮೊಡನೆ ಕರೆದುಕೊಂಡು ದ್ವಾರಕಾ ನಗರಕ್ಕೆ ಹಿಂತಿರುಗಿದರು. ಅಲ್ಲಿ ತಮ್ಮ ತಾಯಿ ದೇವಕಿಗೆ ಅವುಗಳನ್ನು 6 ಶಿಶುಗಳ ರೂಪದಲ್ಲಿ ಕೊಟ್ಟರು. ದೇವಕಿಗೆ ಎಷ್ಟು ಸಂತೋಷವಾಯಿತೆಂದರೆ ಮತ್ತು ಮಾತೃ ವಾತ್ಸಲ್ಯದಿಂದ ಎಷ್ಟು ಆನಂದವಾಯಿತೆಂದರೆ ಕೂಡಲೇ ಅವಳ ಸ್ತನಗಳಿಂದ ಹಾಲು ಹರಿಯಿತು. ಅವಳು ಅವುಗಳಿಗೆ ಬಹು ಸಂತೋಷದಿಂದ ಹಾಲುಣಿಸಿದಳು. ಮತ್ತೆ ಮತ್ತೆ ಅವುಗಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವುಗಳನ್ನು ಎತ್ತಿಗಳನ್ನು ಅಗ್ರಾಣಿಸಿ ಅವನು ನನ್ನ ಮಕ್ಕಳನ್ನು ಹಿಂದಕ್ಕೆ ತಂದಿದ್ದಾನೆ ಎಂದು ಯೋಚಿಸಿದಳು. ಆ ಸಮಯದ ಮಟ್ಟಿಗೆ ಅವಳನ್ನು ವಿಷ್ಣುವಿನ ಶಕ್ತಿಯು ಜಯಿಸಿತು. ಗಾಢವಾದ ಮಾತೃ ಪ್ರೇಮದಿಂದ ಕಳೆದುಕೊಂಡಿದ್ದ ಮಕ್ಕಳ ಸಹವಾಸವನ್ನು ಸವಿಯಲಾರಂಭಿಸಿದಳು. ದೇವಕಿ ಎದೆಯಿಂದ ಬಂದ ಹಾಲು ದಿವ್ಯ ಅಮೃತ, ಏಕೆಂದರೆ ಕೃಷ್ಣನು ಅದೇ ಹಾಲನ್ನು ಕುಡಿದಿದ್ದನು. ಆದುದರಿಂದ ಕೃಷ್ಣನ ದೇಹವನ್ನು ಸ್ಪರ್ಶಿಸಿದ ದೇವಕಿಯ ಎದೆ ಹಾಲನ್ನು ಕುಡಿದ ಮಕ್ಕಳು ಸಣ್ಣಾಗೋಯ್ತು. ತುಂಬ ದೊಡ್ಡ ಸರಿ ಹೋಯ್ತು. ಹಾಲನ್ನು ಕುಡಿದ ಮಕ್ಕಳು ಕೂಡಲೇ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವು. ಕೃಷ್ಣ ಬಲರಾಮ, ಅವರ ತಂದೆ ವಸುದೇವ, ತಾಯಿ ದೇವಕಿ ಎಲ್ಲರಿಗೂ ನಮಸ್ಕರಿಸಲು ಪ್ರಾರಂಭಿಸಿದರು. ಇದಾದ ನಂತರ ಅವರು ತಮ್ಮ ಸ್ವರ್ಗಲೋಕಗಳಿಗೆ ಹಿಂತಿರುಗಿದರು. ಅವರು ಹೊರಟು ಹೋದ ನಂತರ ಸತ್ತು ಹೋಗಿದ್ದ ತನ್ನ ಮಕ್ಕಳು ಹಿಂದಕ್ಕೆ ಬಂದು ಮತ್ತೆ ತಮ್ಮ ಲೋಕಕ್ಕೆ ಹೊರಟು ಹೋದರೆಂದು ದೇವಕಿಯು ಸ್ತಂಭೀಭೂತಳಾದಳು. ಕೃಷ್ಣನ ಶಕ್ತಿಗಳು ಕಲ್ಪನೆಯನ್ನು ಮೀರಿರುವುದರಿಂದ ಅವನ ಲೀಲೆಗಳಲ್ಲಿ ಎಂತಹ ಅದ್ಭುತವಾದರೂ ನಡೆಯಬಹುದು ಎಂದು ಯೋಚಿಸಿದುದರಿಂದ ಮಾತ್ರವೇ ಅವಳು ನಡೆದ ಘಟನೆಗಳನ್ನು ಮನಸ್ಸನ್ನು ಹೊಂದಿಸಿಕೊಳ್ಳಲು ಸಾಧ್ಯವಾಯಿತು. ಪ್ರಭುವಿನ ಕಲ್ಪನಾತೀತ ಅಮಿತ ಶಕ್ತಿಗಳನ್ನು ಒಪ್ಪಿಕೊಳ್ಳದಿದ್ದರೆ ಕೃಷ್ಣನು ಪರಮಾತ್ಮನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ತನ್ನ ಅಮಿತ ಶಕ್ತಿಗಳಿಂದ ಅವನು ಅಮಿತ ಲೀಲೆಗಳನ್ನು ನಡೆಸುತ್ತಾನೆ. ಅವುಗಳನ್ನು ಸಂಪೂರ್ಣವಾಗಿ ವರ್ಣಿಸುವುದಾಗಲಿ ಅವೆಲ್ಲವನ್ನು ತಿಳಿದುಕೊಳ್ಳುವುದಾಗಲಿ ಯಾರಿಗೂ ಸಾಧ್ಯವಿಲ್ಲ. ಶೌನಕ ಋಷಿಗಳೊಡನೆ ಬಂದಿದ್ದ ನೈಮಿಷಾರಣ್ಯದ ಮಾತಾಜಿ ಋಷಿಗಳ ಮುಂದೆ ಎಂದು ಅರ್ಥ ಮಾಡಿಕೊಳ್ಳಿ. ಅವು ಚಾರಿತ್ರಿಕ ಘಟನೆಗಳ ಸಾಮಾನ್ಯ ನಿರೂಪಣೆಯಲ್ಲ. ಇಂತಹ ನಿರೂಪಣೆಗಳು ದೇವೋತ್ತಮ ಪರಮಪುರುಷನೇ. ಆದುದರಿಂದ ಪ್ರಭುವಿನ ಲೀಲೆಗಳ ನಿರೂಪಣೆಯನ್ನು ಕೇಳಿದವನು ಕೂಡಲೇ ಭೌತಿಕ ಅಸ್ತಿತ್ವದ ಸೋಂಕಿನಿಂದ ಮುಕ್ತನಾಗುತ್ತಾನೆ. ಈ ನಿರೂಪಣೆಗಳನ್ನು ಭಕ್ತರಾದವರು ಕರ್ಣಾಮೃತವೆಂದು ಸವಿಯುತ್ತಾರೆ. ವ್ಯಾಸರ ಮಹಾನ್ ಪುತ್ರರಾದ ಶುಕಮುನಿಗಳು ಈ ವೃತ್ತಾಂತವನ್ನು ಹೇಳಿದರು. ಇವುಗಳನ್ನು ಕೇಳಿದವರು ಮತ್ತು ಇತರರಿಗೆ ಹೇಳಿದವರು ಕೃಷ್ಣ ಪ್ರಜ್ಞೆಯನ್ನು ಪಡೆಯುತ್ತಾರೆ. ಭಗವದ್ಧಾಮಕ್ಕೆ ಹಿಂತಿರುಗುವ ಅರ್ಹತೆ ಇರುವುದು ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತ್ರ. ವಸುದೇವನಿಗೆ ಆಧ್ಯಾತ್ಮಿಕ ಬೋಧನೆ ಅವನ 6 ಮಕ್ಕಳು ಹಿಂತಿರುಗಿದ್ದು ಎಂಬ 84ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇದು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು. ಇಲ್ಲಿ ಪರಮಹಂಸ ಎನ್ನುವ ಮಾತು ಇಲ್ಲಿ ಬಂದಿದೆ. ಹಂಸವು ನೀರಿನಲ್ಲಿರುವ ಹಾಲನ್ನು ಮಾತ್ರ ಸ್ವೀಕರಿಸುತ್ತೆ, ನೀರನ್ನ ಬಿಟ್ಬಿಡುತ್ತೆ. ಇದು ನಮಗೆಲ್ಲ ಗೊತ್ತೇ. ಹಾಗೆಯೇ ಈ ಭೌತಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಭಾಗವನ್ನು ಮಾತ್ರ ಸ್ವೀಕರಿಸಿ ಭೌತಿಕ ಜಗತ್ತನ್ನು ಅವಲಂಬಿಸದೆ ಪರಮಾತ್ಮನನ್ನು ಅವಲಂಬಿಸಿ ಏಕಾಕಿಯಾಗಿ ಬದುಕುವವರು ಪರಮಹಂಸರು. ಸೊ ಇವರು ಭೌತಿಕ ಜಗತ್ತಿನಲ್ಲೇ ಇವರಿರ್ತಾರೆ, ಆದರೆ ಇವರು ಭೌತಿಕ ಜಗತ್ತಿನ ಅವರು ಬಿಟ್ಬಿಟ್ಟಿರ್ತಾರೆ. ಆಧ್ಯಾತ್ಮಿಕ ಭಾಗವನ್ನು ಮಾತ್ರ, ಈ ಭೌತಿಕ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಭಾಗವನ್ನು ಮಾತ್ರ ಅವರು ಸ್ವೀಕರಿಸ್ತಾರೆ. ಇದನ್ನ ಭೌತಿಕ ಜಗತ್ತನ್ನು ಅವರು ಬಿಟ್ಬಿಡ್ತಾರೆ. ಅವರು ಏಕಾಕಿಯಾಗಿ ಓಡಾಡ್ತಾ ಇರ್ತಾರೆ. ಇಂಥವ್ರನ್ನ ಪರಮಹಂಸರು ಅಂತ ಕರೀತಾರೆ. ಸೊ ಪರಮಹಂಸ ಸ್ಥಿತಿಯನ್ನು ಸಾಧಿಸಿದವನು ವೈದಿಕ ಆದೇಶಗಳ ತತ್ವಗಳನ್ನ ಮೀರಿರ್ತಾನೆ. ಪರಮಹಂಸನು ಭೌತಿಕ ಪ್ರಪಂಚಕ್ಕೆ ಅಂಟಿಕೊಂಡಿರುವವರನ್ನು ದೂರ ಮಾಡಿ ಪರಿಶುದ್ಧ ಭಕ್ತರ ಸಹವಾಸವನ್ನು ಮಾತ್ರ
ಮಾಡ್ತಾನೆ. ಸೊ ಯಾರೇ ಭೌತಿಕ ಪ್ರಪಂಚಕ್ಕೆ ಅಂಟುಕೊಂಡಿರ್ತಾರೆ ಅವ್ರನ್ನ ದೂರ ಮಾಡ್ತಾನೆ, ಮತ್ತು ಪರಿಶುದ್ಧ ಭಕ್ತರು ಯಾರಿರ್ತಾರೆ ಅವರ ಸಹವಾಸವನ್ನು ಮಾತ್ರ ಮಾಡ್ತಾರೆ. ಎಂದರೆ ಭೌತಿಕ ಪ್ರಪಂಚಕ್ಕೆ ಅಂಟಿಕೊಂಡಿರುವವರು ಪರಮಹಂಸನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಆಧ್ಯಾತ್ಮಿಕ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಿದವರು ಪರಮಹಂಸರಲ್ಲಿ ಆಶ್ರಯ ಪಡೆದು ಮನುಷ್ಯ ಜೀವನದ ಮಹತ್ ಗುರಿಯನ್ನು ಸಾಧಿಸಿಕೊಳ್ತಾರೆ. ಸೊ ಇಲ್ಲಿ ಬಲಿ ಮಹಾರಾಜನ ಪ್ರಾರ್ಥನೆಯನ್ನು ಕೇಳಿ ಕೃಷ್ಣನು ಹೀಗೆ ಹೇಳ್ತಾನೆ, ಪ್ರಿಯ ರಾಕ್ಷಸ ಮಹಾರಾಜ, ಸ್ವಯಂಭುವ ಮನ್ವಂತರದಲ್ಲಿ ಮಾರೀಚಿ ಎನ್ನುವ ಪ್ರಜಾಪತಿಗೆ ಅವನ ಹೆಂಡತಿ ಊರ್ಣಾಳಲ್ಲಿ 6 ಮಂದಿ ದೇವತೆಗಳು ಹುಟ್ಟಿದ್ರಂತೆ. ಒಮ್ಮೆ ಅವನ ಮಗಳ ಸೌಂದರ್ಯಕ್ಕೆ ಮಾರು ಹೋಗಿ ಬ್ರಹ್ಮನು ಏನ್ ಮಾಡ್ತಾನೆ, ಕಾಮದಿಂದ ಅವಳನ್ನ ಹಿಂಬಾಲಿಸ್ತಾ ಇರ್ತಾನೆ. ಸೊ 6 ದೇವತೆಗಳು ಬ್ರಹ್ಮನ ವರ್ತನೆಯನ್ನು ಅಸಹ್ಯದಿಂದ ನೋಡ್ತಾರೆ. ಸೊ ಬ್ರಹ್ಮನ ರೀತಿಯನ್ನು ಹೀಗೆ ಆಕ್ಷೇಪಿಸಿದ್ದು ಅದು ಮಹಾ ಅಪರಾಧವಾಯಿತು. ಸೊ ಅವರೆಲ್ಲರಿಗೂ ಹಿರಣ್ಯಕಶಿಪುವಿನ ಮಕ್ಕಳಾಗಿ ಹುಟ್ಟುವಂತೆ ಶಾಪ ಆಗುತ್ತೆ. ಸೊ ಹಿರಣ್ಯಕಶಿಪುವಿನ ಈ 6 ಗಂಡು ಮಕ್ಕಳನ್ನು ಏನ್ ಮಾಡ್ತಾರೆ, ತಾಯಿ ದೇವಕಿಯ ಗರ್ಭದಲ್ಲಿ ಇರಿಸಲಾಯಿತಂತೆ. ಸೊ ಅವರು ಹುಟ್ಟುತ್ತಲೇ ಒಬ್ಬರ ನಂತರ ಒಬ್ಬರನ್ನು ಕಂಸ ಕೊಂದುಬಿಡ್ತಾನೆ. ಸೊ ಪ್ರಿಯ ರಾಕ್ಷಸ ಮಹಾರಾಜ, ತಾಯಿ ದೇವಕಿಯ ಸತ್ತ ತನ್ನ 6 ಗಂಡು ಮಕ್ಕಳನ್ನು ನೋಡಲು ಬಹಳ ಕಾತುರಳಾಗಿದ್ದಾಳೆ. ಸೊ ಕಂಸನು ಅವರನ್ನು ಅಷ್ಟು ಬೇಗ ಕೊಂದನೆಂದು ಅವಳು ದುಃಖಿತಳಾಗಿದ್ದಾಳೆ. ಸೊ ಇವರೆಲ್ಲರೂ ನಿನ್ನೊಡನೆ ಇದ್ದಾರೆಂದು ನನಗೆ ತಿಳಿದಿದೆ. ಸೊ ನನ್ನ ತಾಯಿ ದೇವಕಿಯನ್ನು ಸಮಾಧಾನ ಪಡಿಸಲು ಅವರನ್ನು ನನ್ನೊಡನೆ ಕರೆದುಕೊಂಡಲು ಹೋಗಲು ನಿರ್ಧರಿಸಿದ್ದೇನೆ ಅಂತ ಬಲಿ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ. ನನ್ನ ತಾಯಿ ದೇವಕಿಯನ್ನು ಕಂಡ ನಂತರ ಈ 6 ಬದ್ಧ ಜೀವಿಗಳಿಗೂ ಮುಕ್ತಿ ದೊರೆಯುತ್ತದೆ. ಸೊ ಹೀಗೆ ಬಹು ಸಂತೋಷದಲ್ಲಿ ಅವರು ತಮ್ಮ ಮೊದಲಿನ ಲೋಕಕ್ಕೆ ಹಿಂದಿರುಗುತ್ತಾರೆ. ಸೊ ಇದನ್ನು ಇವರು 6 ಜನನ್ನು ಕರ್ಕೊಂಡು ಹೋಗ್ತಾರೆ. ಈ 6 ಬುದ್ಧಿ ಜೀವಿಗಳ ಹೆಸರುಗಳು ಹಿಂಗಿದೆ: ಸ್ಮರ, ಉದ್ಗಿತ, ಪರಿಶ್ವಂಗ, ಪತಂಗ, ಕ್ಷುದ್ರಭೃತ್ ಮತ್ತು ಗೃಣಿ ಅಂತ. ಅವರು ಮತ್ತೆ ದೇವತೆಗಳಾಗಿ ತಮ್ಮ ಸ್ಥಾನಗಳಿಗೆ ಹೋಗ್ತಾರೆ. ಅವರ ಶಾಪ ವಿಮೋಚನೆ ಆಗುತ್ತೆ, ಹೋಗ್ತಾರೆ. ರಾಕ್ಷಸರ ರಾಜನಿಗೆ ಹೀಗೆ ತಿಳಿಸಿ ಕೃಷ್ಣನು ಮಾತನ್ನು ನಿಲ್ಲಿಸಿದನು. ಸೊ ಬಲಿ ಮಹಾರಾಜನಿಗೆ ಕೃಷ್ಣನ ಉದ್ದೇಶ ಏನು ಅಂತ ಅರ್ಥ ಆಯಿತು. ಅವನನ್ನು ಮನಸಾರೆ ಪೂಜಿಸಿದನು. ಅನಂತರ ಕೃಷ್ಣ ಬಲರಾಮರು 6 ಬದ್ಧ ಜೀವಿಗಳನ್ನು ಏನ್ ಮಾಡ್ತಾನೆ, ತಮ್ಮೊಡನೆ ಕರೆದುಕೊಂಡು ದ್ವಾರಕಾ ನಗರಕ್ಕೆ ಬರ್ತಾರೆ. ಅಲ್ಲಿ ತಮ್ಮ ತಾಯಿ ದೇವಕಿಗೆ ಅವುಗಳನ್ನು 6 ಶಿಶುಗಳ ರೂಪದಲ್ಲಿ ಕೊಟ್ಟರು. ದೇವಕಿಗೆ ಎಷ್ಟೊಂದು ಸಂತೋಷವಾಯಿತಂದ್ರೆ ಮತ್ತು ಮಾತೃವಾತ್ಸಲ್ಯದಿಂದ ಎಷ್ಟೊಂದು ಆನಂದ ಆಯಿತು ಅಂದ್ರೆ ಕೂಡಲೇ ಅವಳ ಸ್ತನಗಳಿಂದ ಹಾಲು ಹರಿಯಿತು. ಅವಳು ಅವುಗಳಿಗೆ ಬಹು ಸಂತೋಷದಿಂದ ಹಾಲನ್ನು ಉಣಿಸಿದ್ಲು. ಮತ್ತೆ ಮತ್ತೆ ಅವುಗಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವುಗಳ ನೆತ್ತಿಗಳನ್ನು ಅಘ್ರಾಣಿಸಿ ಅವನು ನನ್ನ ಮಕ್ಕಳನ್ನು ಹಿಂದಕ್ಕೆ ತಂದಿದ್ದಾನೆ ಎಂದು ಯೋಚಿಸಿದಳು. ಸೊ ಆ ತಾಯಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಹುಟ್ಟಿದ ತಕ್ಷಣನೇ ಕಂಸ ಅವಳು ಎತ್ಕೊಳ್ಳಕ್ಕೂ ಬಿಟ್ಟಿರಲ್ಲ, ಸಾಯಿಸ್ಬಿಟ್ಟಿರ್ತಾನೆ. ಹಾಗಾಗಿ ಅವಳು ವಾತ್ಸಲ್ಯ ಇಲ್ಲಿ ತೋರಿಸ್ತಾ ಇದ್ದಾಳೆ ಆ ಮಕ್ಕಳಿಗೆ. ಸೊ ಆ ಸಮಯದ ಮಟ್ಟಿಗೆ ಅವಳನ್ನು ವಿಷ್ಣುವಿನ ಶಕ್ತಿಯು ಜಯಿಸಿತು. ಗಾಢವಾದ ಮಾತೃಪ್ರೇಮದಿಂದ ಕಳೆದುಕೊಂಡಿದ್ದ ಮಕ್ಕಳ ಸಹವಾಸವನ್ನು ಅವಳು ಸವಿಯೋದಕ್ಕೆ ಶುರು ಮಾಡ್ತಾಳೆ. ದೇವಕಿಯ ಎದೆಯಿಂದ ಬಂದ ಹಾಲು ದಿವ್ಯ ಅಮೃತ ಅದು, ಏಕೆಂದರೆ ಕೃಷ್ಣನು ಅದೇ ಹಾಲನ್ನು ಕುಡಿದಿದ್ದ. ಆದುದರಿಂದ ಕೃಷ್ಣನ ದೇಹವನ್ನು ಸ್ಪರ್ಶಿಸಿದ್ದ ದೇವಕಿಯ ಎದೆ ಹಾಲನ್ನು ಕುಡಿದ ಮಕ್ಕಳು ಕೂಡಲೇ ಅವ್ರಿಗೇನಾಗುತ್ತೆ, ಆತ್ಮ ಸಾಕ್ಷಾತ್ಕಾರ ಪಡೀತಾರೆ ಆ ಮಕ್ಕಳು. ಕೃಷ್ಣ, ಬಲರಾಮ, ಅವರ ತಂದೆ ವಸುದೇವ, ತಾಯಿ ದೇವಕಿ ಎಲ್ಲರಿಗೂ ನಮಸ್ಕರಿಸಲು ಅವರು ಪ್ರಾರಂಭಿಸ್ತಾರೆ 6 ಮಕ್ಕಳು. ಇದಾದ ನಂತರ ಅವ್ರೇನ್ ಮಾಡ್ತಾರೆ, ತಮ್ಮ ಸ್ವರ್ಗ ಲೋಕಗಳಿಗೆ ಹಿಂತಿರುಗಿ ಬಿಡ್ತಾರೆ. ಅವರು ಹೊರಟು ಹೋದ ನಂತರ ಸತ್ತು ಹೋಗಿದ್ದ ತನ್ನ ಮಕ್ಕಳ ಹಿಂದಕ್ಕೆ ಬಂದು ಮತ್ತೆ ತಮ್ಮ ಲೋಕಕ್ಕೆ ಹೊರಟು ಹೋದರೆಂದು ದೇವಕಿಯು ಸ್ತಬ್ಧೀಭೂತಳಾದಳು ಅವಳಿಗೆ. ಸೊ ಕೃಷ್ಣನ ಶಕ್ತಿಗಳು ಕಲ್ಪನೆಯನ್ನು ಮೀರಿರುವುದರಿಂದ ಅವನ ಲೀಲೆಗಳಲ್ಲಿ ಎಂತಹ ಅದ್ಭುತವಾದರೂ ನಡೆಯಬಹುದು ಎಂದು ಯೋಚಿಸುವುದರಿಂದ ಮಾತ್ರವೇ ಅವಳು ನಡೆದ ಘಟನೆಗಳಿಗೆ ಮನಸ್ಸನ್ನು ಹೊಂದಿಸಿಕೊಳ್ಳಲು ಸಾಧ್ಯವಾಯಿತು. ಇದೆಲ್ಲ ಕೃಷ್ಣನ ಲೀಲೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಈ ಒಂದು ಮನಸ್ಸನ್ನ ಈ ಒಂದು ಇದಕ್ಕೆ ಘಟನೆಗಳಿಗೆ ಹೊಂದಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರಭುವಿನ ಕಲ್ಪನಾತೀತ ಅಮಿತ ಶಕ್ತಿಗಳನ್ನು ಒಪ್ಪಿಕೊಳ್ಳದಿದ್ದರೆ ಕೃಷ್ಣನು ಪರಮಾತ್ಮ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯನೇ ಇಲ್ಲ. ತನ್ನ ಅಮಿತ ಶಕ್ತಿಗಳಿಂದ ಅವನು ಅಮಿತ ಲೀಲೆಗಳನ್ನು ನಡೆಸ್ತಾನೆ. ಅವನು ಅವುಗಳನ್ನು ಸಂಪೂರ್ಣವಾಗಿ ವರ್ಣಿಸುವುದಾಗಲಿ ಅವೆಲ್ಲವನ್ನು ತಿಳಿದುಕೊಳ್ಳುವುದಾಗಲಿ ಯಾರಿಗೂ ಸಾಧ್ಯ ಇಲ್ಲ. ಶೌನಕ ಋಷಿಗಳೊಡನೆ ಬಂದಿದ್ದ ನೈಮಿಷಾರಣ್ಯದ ಋಷಿಗಳ ಮುಂದೆ ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಸೂತ ಮುನಿಗಳು ಹೀಗೆ ತಮ್ಮ ನಿರ್ಣಯವನ್ನ ಹೇಳ್ತಾರೆ: ಮಹರ್ಷಿಗಳೇ, ಕೃಷ್ಣನ ದಿವ್ಯ ಲೀಲೆಗಳೆಲ್ಲವೂ ಅನಂತವಾದುದು ಎಂದು
ಅರ್ಥ ಮಾಡಿಕೊಳ್ಳಿ. ಅವು ಚಾರಿತ್ರಿಕ ಘಟನೆಗಳ ಸಾಮಾನ್ಯ ನಿರೂಪಣೆ ಏನಲ್ಲ. ಅದು ಇಂತಹ ನಿರೂಪಣೆಗಳು ದೇವೋತ್ತಮ ಪರಮಪುರುಷನೇ. ಆದುದರಿಂದ ಪ್ರಭುವಿನ ಲೀಲೆಗಳ ನಿರೂಪಣೆಯನ್ನು ಕೇಳಿದವನು ಕೂಡಲೇ ಭೌತಿಕ ಅಸ್ತಿತ್ವದ ಸೋಂಕಿನಿಂದ ಮುಕ್ತನಾಗ್ಬಿಡ್ತಾನೆ. ಈ ನಿರೂಪಣೆಗಳ ಭಕ್ತರಾದವರು ಕರ್ಣಾಮೃತವೆಂದು ಸವಿಯುತ್ತಾರೆ. ವ್ಯಾಸರ ಮಹಾನ್ ಪುತ್ರರಾದ ಶುಕುಮುನಿಗಳು ಈ ವೃತ್ತಾಂತವನ್ನು ಹೇಳ್ತಾರೆ. ಇವುಗಳನ್ನು ಕೇಳಿದವರು ಮತ್ತು ಇತರರಿಗೆ ಹೇಳಿದವರು ಕೃಷ್ಣ ಪ್ರಜ್ಞೆಯನ್ನ ಪಡಿತಾರೆ. ಸೊ ಭಗವದ್ಧಾಮಕ್ಕೆ ಹಿಂದಿರುಗುವ ಅರ್ಹತೆ ಇರುವುದು ಕೃಷ್ಣ ಪ್ರಜ್ಞೆ ಇರುವವರಿಗೆ ಮಾತ್ರ. ಸೊ ವಸುದೇವನಿಗೆ ಆಧ್ಯಾತ್ಮಿಕ ಬೋಧನೆ, ಅವನ 6 ಮಕ್ಕಳು ಹಿಂದಿರುಗಿದ್ದು ಎಂಬ 84ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯುತ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ 85ನೇ ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ. ಓದ್ತೇನೆ ಮಾತಾಜಿ. ಓಕೆ. ಇದಲ್ವಾ 85 ಅಲ್ಲ? ಹೌದು. ಸುಭದ್ರಾಪಹರಣ ಮತ್ತು ಶ್ರೀಕೃಷ್ಣನು ಶ್ರುತದೇವ ಮತ್ತು ಬಹುಲಾಶ್ವರನನ್ನು ಭೇಟಿ ಮಾಡಿದ್ದು. ಈ ಘಟನೆಯನ್ನು ಕೇಳಿ ಕೃಷ್ಣನ ಮತ್ತು ಅವನ ಲೀಲೆಗಳ ವಿಷಯವಾಗಿ ಇನ್ನೂ ಕೇಳಬೇಕೆಂದು ಪರೀಕ್ಷಿತ್ ಮಹಾರಾಜನಿಗೆ ಕುತೂಹಲವಾಯಿತು. ಕೃಷ್ಣನ ಪ್ರೇರಣೆಯಿಂದ ತನ್ನ ಅಜ್ಜ ಅರ್ಜುನನು ತನ್ನ ಅಜ್ಜಿ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದ ಮತ್ತು ಸುಭದ್ರೆಯ ಮದುವೆಯ ಕಥೆಯನ್ನು ಶುಕಮುನಿಗಳಿಂದ ಕೇಳಲು ಬಯಸಿದನು. ಶುಕಮುನಿಗಳು ಹೀಗೆ ಕಥೆಯನ್ನು ಹೇಳಿದರು. ಒಮ್ಮೆ ನಿನ್ನ ಅಜ್ಜ ವೀರ ಅರ್ಜುನನು ಅನೇಕ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಹೊರಟಿದ್ದನು. ಹೀಗೆ ಯಾತ್ರೆ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಅರ್ಜುನನ ಸೋದರ ಮಾವ ವಸುದೇವನ ಮಗಳು ಸುಭದ್ರೆಯ ಮದುವೆಗೆ ಬಲರಾಮನು ಏರ್ಪಾಟು ಮಾಡುತ್ತಿರುವನೆಂದು ಸುದ್ದಿ ಕೇಳಿದನು. ಅವಳ ತಂದೆ ವಸುದೇವ ಮತ್ತು ಅವಳ ಅಣ್ಣ ಕೃಷ್ಣ ಇಬ್ಬರಿಗೂ ಅದು ಇಷ್ಟವಿಲ್ಲದಿದ್ದರೂ ಸುಭದ್ರೆಯು ದುರ್ಯೋಧನನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಬಲರಾಮ ಬಯಸಿದನು. ಆದರೆ ಅರ್ಜುನನು ತಾನು ಸುಭದ್ರೆಯ ಕೈಯನ್ನು ಹಿಡಿಯಬೇಕೆಂದು ಬಯಸಿದನು. ಸುಭದ್ರೆಯನ್ನು ಅವಳ ಲಾವಣ್ಯವನ್ನು ಕುರಿತು ಯೋಚಿಸಿದಷ್ಟು ಅರ್ಜುನನಿಗೆ ಅವಳನ್ನು ಮದುವೆಯಾಗಬೇಕೆಂಬ ಆಸೆ ಹೆಚ್ಚಿತು. ಒಂದು ಹಂಚಿಕೆಯನ್ನು ಹೂಡಿ ವೈಷ್ಣವ ಸನ್ಯಾಸಿಯ ವೇಷವನ್ನು ಧರಿಸಿ ಕೈಯಲ್ಲಿ ತ್ರಿದಂಡವನ್ನು ಹಿಡಿದು ಹೊರಟನು. ಮಾಯಾವಾದಿ ಸನ್ಯಾಸಿಗಳು ಒಂದು ದಂಡವನ್ನು ಬಳಸುತ್ತಾರೆ, ವೈಷ್ಣವ ಸನ್ಯಾಸಿಗಳು ತ್ರಿದಂಡವನ್ನು ಬಳಸುತ್ತಾರೆ. ವೈಷ್ಣವ ಸನ್ಯಾಸಿಯು ದೇವೋತ್ತಮ ಪರಮ ಪುರುಷನಿಗೆ ಕಾಯ ವಾಚ ಮನಸ ಸೇವೆ ಸಲ್ಲಿಸುವ ಸಂಕಲ್ಪವನ್ನು ಮಾಡಿದ್ದಾನೆ ಎನ್ನುವುದನ್ನು ತ್ರಿದಂಡವು ಸೂಚಿಸುತ್ತದೆ. ತ್ರಿದಂಡ ಸನ್ಯಾಸ ಕ್ರಮವು ಬಹುಕಾಲದಿಂದ ರೂಢಿಯಲ್ಲಿದೆ. ವೈಷ್ಣವ ಸನ್ಯಾಸಿಗಳಿಗೆ ತ್ರಿದಂಡಿಗಳು, ತ್ರಿದಂಡಿ ಸ್ವಾಮಿಗಳು ಅಥವಾ ತ್ರಿದಂಡಿ ಗೋಸ್ವಾಮಿಗಳು ಎಂದು ಹೆಸರುಂಟು. ಧನ್ಯವಾದಗಳು ಮಾತಾಜಿ. ಧನ್ಯವಾದ. HG ಪ್ರಭಾವತಿ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. HG ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ. ಎಲ್ಲಿಂದ? ಪರೀಕ್ಷಿತ್. ಒಟ್ಟಿನಲ್ಲಿ ಸನ್ಯಾಸಿಗಳು ಗೊತ್ತಾಗಿ. ಒಂದು ದಿನ ಬಲರಾಮನು ಒಂದು ದಿನ ಅಲ್ಲ ಮಾತಾಜಿ, ಒಟ್ಟಿನಲ್ಲಿ ಸನ್ಯಾಸಿಗಳು ಸಿಗ್ತಾ ಇಲ್ಲ. ಮೇಲೆ ನೋಡಿ ಮಾತಾಜಿ, ಮೇಲೆ ಹೋಗಿದೆ, ಸಿಗ್ತದೆ. ಒಟ್ಟಿನಲ್ಲಿ ಸನ್ಯಾಸಿಗಳು ದೇಶವನ್ನೆಲ್ಲ ಸಂಚರಿಸುತ್ತಾ ಉಪದೇಶವನ್ನು ಮಾಡಬೇಕು. ಆದರೆ ಭಾರತದಲ್ಲಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ ವರೆಗೆ ಮಳೆಗಾಲವಾದದ್ದರಿಂದ ಅವರು ಪ್ರಯಾಣ ಮಾಡುವುದಿಲ್ಲ, ಒಂದೇ ಕಡೆ ನಿಲ್ಲುತ್ತಾರೆ. ಸನ್ಯಾಸಿಯು ಒಂದೇ ಕಡೆ ಇರುವುದನ್ನು ಚಾತುರ್ಮಾಸ್ಯ ವ್ರತ ಎಂದು ಹೆಸರು. ಸನ್ಯಾಸಿಯು ಒಂದೇ ಸ್ಥಳದಲ್ಲಿ 4 ತಿಂಗಳು ನಿಂತಾಗ ಅಲ್ಲಿಯ ಜನರು ಆಧ್ಯಾತ್ಮಿಕ ಮುನ್ನಡೆಯನ್ನು ಪಡೆಯಲು ಅವನ ವಾಸ್ತವ್ಯದ ಒಂದೇ ಸ್ಥಳದಲ್ಲಿ 4 ತಿಂಗಳ ನಿಂತಾಗ ಅಲ್ಲಿಯ ಜನರು ಸಿಗ್ತಾ ಇಲ್ಲ.
ಅಲ್ಲಿಯ ಜನರು ಆಧ್ಯಾತ್ಮಿಕ ಮುನ್ನಡೆಯನ್ನು ಪಡೆಯಲು ಅವನ ವಾಸ್ತವ್ಯದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಸುಭದ್ರೆಯನ್ನು ಮದುವೆ ಮಾಡಿಕೊಳ್ಳಲು ಒಂದು ಉಪಾಯವನ್ನು ಯೋಚಿಸುತ್ತಾ ಅರ್ಜುನನು ದ್ವಾರಕಾ ನಗರದಲ್ಲಿ ತ್ರಿದಂಡಿ ಸನ್ಯಾಸಿಯ ವೇಷದಲ್ಲಿ 4 ತಿಂಗಳ ಕಾಲ ನಿಂತನು. ದ್ವಾರಕೆಯ ಜನರಿಗಾಗಲಿ ಬಲರಾಮನಿಗಾಗಲಿ ಈ ಸನ್ಯಾಸಿ ಅರ್ಜುನ ಎಂದು ತಿಳಿಯಲಿಲ್ಲ. ಆದುದರಿಂದ ಅವನಿಗೆ ಗೌರವವನ್ನು ತೋರಿಸಿ ಪ್ರಣಾಮವನ್ನು ಮಾಡಿದರು. ಒಂದು ದಿನ ಬಲರಾಮನು ಈ ಸನ್ಯಾಸಿಯನ್ನು ತನ್ನ ಮನೆಗೆ ಭೋಜನಕ್ಕೆ ಕರೆದನು. ಬಲರಾಮನು ಅವನಿಗೆ ರುಚಿ ರುಚಿಯಾದ ಭಕ್ಷ್ಯಗಳನ್ನು ಅರ್ಪಿಸಿದನು. ಸನ್ಯಾಸಿ ಎನಿಸಿಕೊಂಡ ಈತನು ಪುಷ್ಕಳವಾಗಿ ಭೋಜನ ಮಾಡಿದನು. ಬಲರಾಮನ ಮನೆಯಲ್ಲಿ ಊಟ ಮಾಡುವಾಗ ಅರ್ಜುನನು ಸುಂದರಿಯಾದ ಸುಭದ್ರೆಯತ್ತಲೇ ನೋಡುತ್ತಿದ್ದನು. ಮಹಾವೀರರು ಮತ್ತು ಅರಸರಿಗೆ ಸಹ ಅವಳು ಬಹು ಸುಂದರಿಯಾಗಿ ಕಾಣುತ್ತಿದ್ದಳು. ಅವಳಲ್ಲಿನ ಪ್ರೇಮದಿಂದ ಅರ್ಜುನನ ಕಣ್ಣುಗಳು ಹೊಳೆದವು. ಹೊಳೆಯುವ ಕಣ್ಣುಗಳಿಂದ ಅವಳನ್ನು ನೋಡಲು ಪ್ರಾರಂಭಿಸಿದನು. ಹೀಗಾದರೂ ಸುಭದ್ರೆಯನ್ನು ಮದುವೆ ಮಾಡಿಕೊಳ್ಳುವೆನೆಂದು ಅರ್ಜುನನು ತೀರ್ಮಾನಿಸಿದನು. ಬಲವತ್ತರವಾದ ಬಯಕೆಯಿಂದ ಅವನಿಗೆ ತಳಮಳವಾಯಿತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಸುರೇಶ್ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾರು ಮಾತಾಜಿ ಈಗ? ಮಂಜುಳಾ ಸುರೇಶ, ಜ್ಯೋತಿಶ್ರೀ ಮಾತಾಜಿ ಓದ್ಲಿ ಮಾತಾಜಿ. ಹರೇ ಕೃಷ್ಣ. ಪರೀಕ್ಷಿತ್ ಮಹಾರಾಜನ ಅಲ್ಲಿಂದನಾ? ಹೌದು ಮಾತಾಜಿ. ಪರೀಕ್ಷಿತ್ ಮಹಾರಾಜನ ತಾತನಾದ ಹೌದು. ಅತ್ಯಂತ ಸುಂದರನಾಗಿದ್ದನು. ಅವನ ಮೈಕಟ್ಟು ಸುಭದ್ರೆಯನ್ನು ಆಕರ್ಷಿಸಿತು. ಅವಳು ಅರ್ಜುನನನ್ನು ಮಾತ್ರ ಮದುವೆಯಾಗುವುದಾಗಿ ಮನಸ್ಸಿನಲ್ಲಿ ನಿರ್ಧರಿಸಿದಳು. ಸರಳ ಹುಡುಗಿಯಾದ ಅವಳು ಅರ್ಜುನನ ಕಡೆ ನೋಡುತ್ತಾ ಸಂತೋಷದಿಂದ ಮುಗುಳ್ನಗೆ ಬೀರುತ್ತಿದ್ದಳು. ಅರ್ಜುನನಿಗೆ ಅವಳಲ್ಲಿ ಆಕರ್ಷಣೆಯು ಹೆಚ್ಚಾಯಿತು. ಸುಭದ್ರೆಯು ತನ್ನನ್ನು ಅರ್ಜುನನಿಗೆ ಸಮರ್ಪಿಸಿಕೊಂಡಳು. ಅವಳನ್ನು ಹೇಗಾದರೂ ಮದುವೆಯಾಗುವುದು ಎಂದು ಅವನು ತೀರ್ಮಾನಿಸಿದನು. ದಿನದ 24 ಗಂಟೆಗಳ ಕಾಲವೂ ಸುಭದ್ರೆಯನ್ನ ಮದುವೆಯಾಗುವುದು ಹೇಗೆ ಎಂದೇ ಯೋಚಿಸುತ್ತಿದ್ದನು. ಸುಭದ್ರೆಯನ್ನು ಪಡೆಯುವ ಯೋಚನೆಯು ಅವನ ಮನಸ್ಸನ್ನು ಕಾಡುತ್ತಿತ್ತು. ಅವನಿಗೆ ಒಂದು ಕ್ಷಣವೂ ಮನಸ್ಸಿನ ನೆಮ್ಮದಿ ಇರಲಿಲ್ಲ. ಒಮ್ಮೆ ಸುಭದ್ರೆಯು ದೇವಾಲಯದಲ್ಲಿ ದೇವತೆಗಳ ದರ್ಶನ ಮಾಡಲು ರಥದಲ್ಲಿ ಕುಳಿತು ಅರಮನೆಯ ಕೋಟೆಯಿಂದ ಹೊರಕ್ಕೆ ಬಂದಳು. ಅರ್ಜುನನು ಈ ಅವಕಾಶವನ್ನು ಬಳಸಿಕೊಂಡು ವಸುದೇವ ಮತ್ತು ದೇವಕಿಯರ ಅಪ್ಪಣೆ ಪಡೆದು ಸುಭದ್ರೆಯನ್ನ ಅಪಹರಿಸಿದನು. ಸುಭದ್ರೆಯ ರಥವನ್ನು ಹತ್ತಿ ಯುದ್ಧಕ್ಕೆ ಸಿದ್ಧವಾದನು. ತನ್ನ ಬಿಲ್ಲನ್ನು ತೆಗೆದುಕೊಂಡು ಬಾಣಗಳಿಂದ ತನ್ನನ್ನು ತಡೆಯಲು ಬಂದ ಸೈನಿಕರನ್ನು ನಿಗ್ರಹಿಸಿ ಅರ್ಜುನನು ಸುಭದ್ರೆಯನ್ನು ಕರೆದುಕೊಂಡು ಹೋದನು. ಹೀಗೆ ಅರ್ಜುನನು ಸುಭದ್ರೆಯನ್ನು ಅಪಹರಿಸುತ್ತಿದ್ದಾಗ ಅವಳ ಬಂಧುಗಳು ಮತ್ತು ಕುಟುಂಬದವರು ಗಟ್ಟಿಯಾಗಿ ಕೂಗಲು ಪ್ರಾರಂಭಿಸಿದರು. ಆದರೂ ಸಿಂಹವು ತನ್ನ ಭಾಗವನ್ನು ತೆಗೆದುಕೊಂಡು ಹೋಗುವಂತೆ ಅವನು ಅವಳನ್ನು ಅಪಹರಿಸಿದನು. ಸನ್ಯಾಸಿ ಎನಿಸಿಕೊಂಡ ಅರ್ಜುನ ಸುಭದ್ರೆಯನ್ನು ಅಪಹರಿಸಲು ಈ ಯುಕ್ತಿಯನ್ನು ಮಾಡಿದ ಮತ್ತು ಅವಳನ್ನು ಕರೆದುಕೊಂಡು ಹೊರಟೇ ಹೋದ ಎಂಬ ಸುದ್ದಿ ತಿಳಿದಾಗ ಬಲರಾಮನಿಗೆ ಬಹಳ ಕೋಪ ಬಂದಿತು. ಹುಣ್ಣಿಮೆಯ ಸಮುದ್ರದ ಅಲೆಗಳು ಅಲ್ಲೋಲ ಕಲ್ಲೋಲವಾಗುವಂತೆ ಬಲರಾಮನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಕ್ಸ್ಪ್ಲೇನ್ ಮಾಡ್ತೀರಾ ಎಲ್ಲ ಓದಿಸುವುದಾ ಮಾತಾಜಿ? ಶ್ರುತಿ ಮಾತಾಜಿ ಓದಿ ಮುಂದಕ್ಕೆ. ಇನ್ನೊಂದು ಪ್ಯಾರ ಸಾಕು ಮಾತಾಜಿ. ಓಕೆ ಮಾತಾಜಿ. ಒಂದು ಇದು ಮಾತ್ರ ಅಷ್ಟಕ್ಕೆ ಕಂಪ್ಲೀಟ್ ಆಗ್ತದೆ. ಇನ್ನೊಂದು ಪ್ಯಾರ. ಶ್ರುತಿ ಮಾತಾಜಿ. ಕನ್ನಡ ಶ್ರುತಿ ಮಾತಾಜಿ. ಕನ್ನಡ ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಕನ್ನಡ ಲಕ್ಷ್ಮೀ ಬೀವಿ ಮಾತಾಜಿ. ಓಕೆ, ಶ್ರುತಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣನು ಅಲ್ಲಿಂದನ ಮಾತಾಜಿ? ಕೃಷ್ಣನು ಶ್ರುತಿ ಮಾತಾಜಿ ಓದಿ. ಕೃಷ್ಣನು ಬಲರಾಮನ ಪರವಾಗಿದ್ದನು. ಆದುದರಿಂದ ಕುಟುಂಬದ ಇತರರನ್ನು ಸೇರಿಸಿಕೊಂಡು ಬಲರಾಮನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ. ಅವನ ಪಾದಗಳಿಗೆ ನಮಸ್ಕರಿಸಿ ಅರ್ಜುನನನ್ನು ಕ್ಷಮಿಸುವಂತೆ ಕೇಳಿಕೊಂಡನು. ಸುಭದ್ರೆಗೆ ಅರ್ಜುನನಲ್ಲಿ ಅನುರಾಗ ಎಂದು ಬಲರಾಮನಿಗೆ ಮನದಟ್ಟಾಯಿತು. ತನಗೆ ಅರ್ಜುನನೇ ಪತಿಯಾಗಬೇಕೆಂದು ಅವಳು ಬಯಸಿದುದರಿಂದ
ಅವನಿಗೆ ಸಂತೋಷವಾಯಿತು. ವಿಷಯವು ತೀರ್ಮಾನವಾಯಿತು. ಹೊಸದಾಗಿ ಮದುವೆಯಾದ ದಂಪತಿಗಳನ್ನು ಸಂತೋಷಪಡಿಸಲು ಬಲರಾಮನು ಸಮೃದ್ಧವಾಗಿ ಐಶ್ವರ್ಯವನ್ನು, ಆನೆಗಳನ್ನು, ರಥಗಳನ್ನು, ಕುದುರೆಗಳನ್ನು, ಸೇವಕ ಸೇವಕಿಯರನ್ನು ಉಡುಗೊರೆಯಾಗಿ ಕೊಡಲು ವ್ಯವಸ್ಥೆ ಮಾಡಿದನು. ಕೃಷ್ಣನ ವಿಷಯವಾಗಿ ಇನ್ನೂ ಕೇಳಬೇಕೆಂದು ಪರೀಕ್ಷಿತ್ ಮಹಾರಾಜನಿಗೆ ಆಸೆ. ಅರ್ಜುನನನ್ನು ಸುಭದ್ರೆಯನ್ನು ಅಪಹರಿಸಿದ ಕಥೆಯನ್ನು ಕೇಳಿ ಶುಕಮುನಿಗಳು ಇನ್ನೊಂದು ಕಥೆಯನ್ನು ಪ್ರಾರಂಭಿಸಿದರು. ಧನ್ಯವಾದಗಳು. ಇದಿಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ. ಸೊ 85ನೇ ಅಧ್ಯಾಯದಲ್ಲಿ ಸುಭದ್ರಾ ಅಪಹರಣ ಮತ್ತು ಶ್ರೀಕೃಷ್ಣನು ಶ್ರುತದೇವ ಮತ್ತು ಬಹುಳಾಶ್ವರನನ್ನ ಭೇಟಿ ಮಾಡಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಾವು ಇವಾಗ ಸುಭದ್ರಾ ಅಪಹರಣದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಘಟನೆಯನ್ನು ಕೇಳಿ ಕೃಷ್ಣನ ಮತ್ತು ಅವನ ಲೀಲೆಗಳ ವಿಷಯವಾಗಿ ಇನ್ನೂ ಕೇಳಬೇಕೆಂದು ಪರೀಕ್ಷಿತ ಮಹಾರಾಜನಿಗೆ ಕುತೂಹಲ ಆಗುತ್ತೆ. ಸೊ ಆಗ ಕೇಳ್ತಾನೆ ಅವನು. ಕೃಷ್ಣನ ಪ್ರೇರಣೆಯಿಂದ ತನ್ನ ಅಜ್ಜ ಅರ್ಜುನನು ತನ್ನ ಅಜ್ಜಿ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದ ಮತ್ತು ಸುಭದ್ರೆಯ ಮದುವೆಯ ಕಥೆಯನ್ನು ಶುಕಮುನಿಗಳಿಂದ ಕೇಳಲು ಬಯಸ್ತಾನೆ. ಪರೀಕ್ಷಿತ ಮಹಾರಾಜ ತನ್ನ ಅಜ್ಜ ಯಾರು, ಅರ್ಜುನ ಅಜ್ಜ ಮತ್ತು ಸುಭದ್ರ ಅಜ್ಜಿ ಹೆಂಗೆ ಅಪಹರಿಸ್ಕೊಂಡು ಹೋದ ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ಅವನು ಇಚ್ಛೆ ಪಡ್ತಾನೆ. ಶುಕಮುನಿಗಳು ಹೀಗೆ ಕಥೆಯನ್ನ ಹೇಳ್ತಾರೆ. ಒಮ್ಮೆ ನಿನ್ನ ಅಜ್ಜ ವೀರ ಅರ್ಜುನನು ಅನೇಕ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಹೊರಟಿದ್ದ. ಹೀಗೆ ಯಾತ್ರೆ ಮಾಡುತ್ತಿದ್ದಾಗ ಅವನು ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ಅರ್ಜುನನ ಸೋದರ ಮಾವ ವಸುದೇವನ ಮಗಳು ಸುಭದ್ರೆಯ ಮದುವೆಗೆ ಬಲರಾಮನು ಏರ್ಪಾಟು ಮಾಡುತ್ತಿರುವುದನ್ನು ಸುದ್ದಿ ಕೇಳ್ತಾನೆ. ಸೊ ಸೋದರ ಮಾವ ಆಗ್ಬೇಕು ಅರ್ಜುನನಿಗೆ ವಸುದೇವ. ಅವಳ ತಂದೆ ವಸುದೇವ, ಸುಭದ್ರೆಯ ತಂದೆ ವಸುದೇವ ಮತ್ತು ಅವಳ ಅಣ್ಣ ಕೃಷ್ಣ ಇಬ್ಬರಿಗೂ ಅದು ಇಷ್ಟ ಇಲ್ದಿದ್ರು ಸುಭದ್ರೆಯು ದುರ್ಯೋಧನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಬಲರಾಮ ಬಯಸ್ತಾನೆ. ಯಾಕೆಂದ್ರೆ ಬಲರಾಮನಿಗೆ ಶಿಷ್ಯ ಆಗ್ಬೇಕು ದುರ್ಯೋಧನ. ಆದರೆ ಅರ್ಜುನನು ತಾನು ಸುಭದ್ರೆಯ ಕೈಯನ್ನು ಹಿಡಿಯಬೇಕೆಂದು ಬಯಸ್ತಾನೆ. ಸುಭದ್ರೆಯನ್ನು ಅವಳ ಲಾವಣ್ಯವನ್ನು ಕುರಿತು ಯೋಚಿಸಿದಷ್ಟು ಅರ್ಜುನನಿಗೆ ಅವಳನ್ನು ಮದುವೆಯಾಗಬೇಕೆಂದು ಆಸೆ ಹೆಚ್ಚಾಗುತ್ತಾ ಹೋಗುತ್ತೆ. ಸೊ ಒಂದು ಹಂಚಿಕೆಯನ್ನು ಹೂಡಿ ವೈಷ್ಣವ ಸನ್ಯಾಸಿಯ ವೇಷವನ್ನ ಧರಿಸಿ ಕೈಯಲ್ಲಿ ತ್ರಿದಂಡವನ್ನು ಹಿಡಿದು ಹೊರಡ್ತಾನೆ. ಸೊ ಇನ್ನು ಅರ್ಜುನ ಏನ್ ಮಾಡ್ತಾನೆ, ವೈಷ್ಣವ ಸನ್ಯಾಸಿ ವೇಷವನ್ನ ಹಾಕೊಂಡು ಕೈಯಲ್ಲಿ ತ್ರಿದಂಡ ಹಿಡ್ಕೊಂಡು ಹೊರಡ್ತಾನೆ. ಸೊ ಈ ವೈಷ್ಣವ ಸನ್ಯಾಸಿಗಳು ಮಾತ್ರ ತ್ರಿದಂಡ ಹಿಡ್ಕೊಳ್ಳೋದು. ಮಾಯಾವಾದಿಗಳಾದ್ರೆ ಆ ಸನ್ಯಾಸಿಗಳು ಒಂದು ದಂಡವನ್ನ ಹಿಡಿರ್ತಾರಂತೆ, ಏಕದಂಡ ಅಂತ ಕರೀತಾರೆ ಅವರು. ಮಾಯಾವಾದಿ ಸನ್ಯಾಸಿಗಳು ಒಂದು ದಂಡವನ್ನ ಬಳಸ್ತಾರೆ. ವೈಷ್ಣವ ಸನ್ಯಾಸಿಗಳು ತ್ರಿದಂಡವನ್ನು ಬಳಸುತ್ತಾರೆ. ವೈಷ್ಣವ ಸನ್ಯಾಸಿಯು ದೇವೋತ್ತಮ ಪರಮ ಪುರುಷನಿಗೆ ಕಾಯ ವಾಚ ಮನಸ ಸೇವೆ ಸಲ್ಲಿಸುವ ಸಂಕಲ್ಪವನ್ನು ಮಾಡಿದ್ದಾನೆ ಎನ್ನುವುದು ಈ ತ್ರಿದಂಡ ಸೂಚಿಸುತ್ತದಂತೆ. ಸೊ ತ್ರಿದಂಡ ಸನ್ಯಾಸ ಕ್ರಮವು ಬಹುಕಾಲದಿಂದ ರೂಢಿಯಲ್ಲಿ ಇದೆ ನಮ್ಮಲ್ಲಿ. ಸೊ ವೈಷ್ಣವ ಸನ್ಯಾಸಿಗಳಿಗೆ ತ್ರಿದಂಡಿಗಳು, ತ್ರಿದಂಡಿ ಸ್ವಾಮಿಗಳು ಅಥವಾ ತ್ರಿದಂಡಿ ಗೋಸ್ವಾಮಿಗಳು ಎಂದು ಹೆಸರುಂಟು. ಈಗಲೂ ನಾವು ಕೆಲವು ಸನ್ಯಾಸಿಗಳು ಈ ತ್ರಿದಂಡಿಗಳನ್ನ ಇಟ್ಕೊಂಡಿರೋರನ್ನ ನಾವು ನೋಡ್ತೀವಿ. ಒಟ್ಟಿನಲ್ಲಿ ಸನ್ಯಾಸಿಗಳು ದೇಶದಲ್ಲೆಲ್ಲ ಸಂಚರಿಸುತ್ತಾ ಉಪದೇಶವನ್ನ ಮಾಡ್ಬೇಕವರು. ಆದರೆ ಭಾರತದಲ್ಲಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ಮಳೆಗಾಲವಾದುದರಿಂದ ಅವರು ಪ್ರಯಾಣ ಮಾಡೋದಿಲ್ಲ. ಅವರು ಒಂದೇ ಕಡೆ ನಿಲ್ತಾರೆ. ಅವರು ಒಂದೇ ಕಡೆ ಮಳೆಗಾಲ ಅಂತ ಒಂದೇ ಕಡೆ ಇದ್ಬಿಡ್ತಾರೆ. ಸನ್ಯಾಸಿ ಒಂದೇ ಕಡೆ ಇರುವುದಕ್ಕೆ ಅದನ್ನ ಚಾತುರ್ಮಾಸ್ಯ ವ್ರತ ಎಂದು ಹೆಸರು. ಈಗಲೂ ಇದು ಇಲ್ಲೆಲ್ಲ ನಡೆಯುತ್ತೆ. ಮಾರ್ವಾಡಿಸ್ ಎಲ್ಲ ಎಲ್ಲಿದ್ದಾರೋ ಅಲ್ಲಿ ಒಂದು ದೇವಸ್ಥಾನಗಳಲ್ಲಿ ಅವರು ಇಳ್ಕೋತಾರೆ. ಇವರೆಲ್ಲಾನು ಇಳ್ಕೊಂಡು 4 ತಿಂಗಳು ಅಲ್ಲೇ ಇರ್ತಾರೆ. ಅವರು ಅಲ್ಲೆಲ್ಲ ಉಪದೇಶಗಳು ಅದು ಇದು ಉಪನ್ಯಾಸಗಳು ಕೊಡ್ತಾ ಇರ್ತಾರೆ ಇವರು ಸನ್ಯಾಸಿಗಳೆಲ್ಲ ಅಲ್ಲಿ. ಸನ್ಯಾಸಿಯು ಒಂದೇ ಸ್ಥಳದಲ್ಲಿ 4 ತಿಂಗಳ ಕಾಲ ನಿಂತಾಗ ಅಲ್ಲಿಯ ಜನರು ಆಧ್ಯಾತ್ಮಿಕ ಮುನ್ನಡೆಯನ್ನು ಪಡೆಯಲು ಅವನು ವಾಸ್ತವದ ಲಾಭವನ್ನ ಪಡ್ಕೊಳ್ತಾರೆ. ಸುಭದ್ರೆಯನ್ನು ಮದುವೆ ಮಾಡಿಕೊಳ್ಳಲು ಒಂದು ಉಪಾಯವನ್ನು ಯೋಚಿಸುತ್ತಾ ಅರ್ಜುನನು ದ್ವಾರಕಾ ನಗರದಲ್ಲಿ ತ್ರಿದಂಡಿ ಸನ್ಯಾಸಿಯ ವೇಷದಲ್ಲಿ 4 ತಿಂಗಳ ಕಾಲ ಅಲ್ಲೇ ಇರ್ತಾನೆ. ಅಲ್ಲಿ ದ್ವಾರಕೆಯ ಜನರಿಗಾಗಲಿ ಬಲರಾಮನಿಗಾಗಲಿ ಈ ಸನ್ಯಾಸಿ ಅರ್ಜುನ ಅಂತ ಗೊತ್ತಿರಲಿಲ್ಲ. ಆದುದರಿಂದ ಅವನಿಗೆ ಗೌರವವನ್ನು ತೋರಿಸಿ ಪ್ರಣಾಮವನ್ನ ಮಾಡ್ತಾರೆ. ಒಂದು ದಿನ ಬಲರಾಮನು ಈ ಸನ್ಯಾಸಿಯನ್ನು ತನ್ನ ಮನೆಗೆ ಭೋಜನಕ್ಕೆ ಕರೀತಾನೆ. ಬಲರಾಮನು ಅವನಿಗೆ ರುಚಿ ರುಚಿಯಾದ ಭಕ್ಷ್ಯಗಳನ್ನು ಅರ್ಪಿಸ್ತಾನೆ. ಸನ್ಯಾಸಿ ಎನಿಸಿಕೊಂಡ ಈತನು ಪುಷ್ಕಳವಾಗಿ ಭೋಜನ ಮಾಡ್ತಾನೆ. ಅರ್ಜುನ ಬಲರಾಮನ ಮನೆಯಲ್ಲಿ ಊಟ ಮಾಡುವಾಗ ಅರ್ಜುನನು ಸುಂದರಿಯಾದ ಸುಭದ್ರೆಯತ್ತಲೇ ನೋಡ್ತಾ ಇರ್ತಾನೆ. ಮಹಾವೀರರು ಮತ್ತು ಅರಸರಿಗೂ ಸಹ ಅವಳು ಬಹಳ ಸುಂದರಿಯಾಗಿ ಕಾಣಿಸ್ತಾ ಇರ್ತಾಳೆ. ಅವಳಲ್ಲಿನ ಪ್ರೇಮದಿಂದ ಅರ್ಜುನನ ಕಣ್ಣುಗಳು ಹೊಳಿತಾ ಇರುತ್ತೆ. ಹೊಳೆಯುವ ಕಣ್ಣುಗಳಿಂದ ಅವಳನ್ನು ನೋಡಲು ಪ್ರಾರಂಭಿಸ್ತಾನೆ. ಹೇಗಾದರೂ ಸುಭದ್ರೆಯನ್ನು ಮದುವೆ ಮಾಡಿಕೊಳ್ಳುವನೆಂದು ಅರ್ಜುನನು ತೀರ್ಮಾನಿಸ್ಕೊಳ್ತಾನೆ. ಬಲವತ್ತರವಾದ ಬಯಕೆಯಿಂದ ಅವನಿಗೆ ತಳಮಳವಾಗ್ತದೆ.
ಪರೀಕ್ಷಿತ ಮಹಾರಾಜನ ತಾತನಾದ ಅರ್ಜುನನು ಅತ್ಯಂತ ಸುಂದರ ಅವನ ಮೈಕಟ್ಟು ಸುಭದ್ರೆಯನ್ನು ಆಕರ್ಷಿಸಿತು. ಅವಳು ಅರ್ಜುನನನ್ನು ಮಾತ್ರ ಮದುವೆಯಾಗುವುದಾಗಿ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಡ್ತಾಳೆ. ಸರಳ ಹುಡುಗಿಯಾದ ಅವಳು ಅರ್ಜುನನ ಕಡೆ ನೋಡುತ್ತಾ ಸಂತೋಷದಿಂದ ಮುಗುಳ್ನಗೆ ಬೀರುತ್ತಾ ಇದ್ಲು. ಅರ್ಜುನನಿಗೆ ಅವಳಲ್ಲಿ ಆಕರ್ಷಣೆಯೂ ಹೆಚ್ಚಾಯಿತು. ಸುಭದ್ರೆಯು ತನ್ನನ್ನು ಅರ್ಜುನನಿಗೆ ಸಮರ್ಪಿಸಿಕೊಂಡಳು. ಅವಳನ್ನು ಹೇಗಾದರೂ ಮದುವೆಯಾಗುವುದಾಗಿ ಅವನು ತೀರ್ಮಾನ ಮಾಡ್ಕೊಂಡ್ಬಿಡ್ತಾನೆ. ದಿನದ 24 ಗಂಟೆಗಳ ಕಾಲವು ಸುಭದ್ರೆಯನ್ನು ಮದುವೆಯಾಗುವುದು ಹೇಗೆ ಎಂದು ಯೋಚಿಸ್ತಾ ಇದ್ದ. ಸುಭದ್ರೆಯನ್ನು ಪಡೆಯುವ ಯೋಚನೆಯು ಅವನ ಮನಸ್ಸನ್ನು ಕಾಡ್ತಾ ಇತ್ತು. ಅವನಿಗೆ ಒಂದು ಕ್ಷಣವೂ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಇರಲಿಲ್ಲ. ಒಮ್ಮೆ ಸುಭದ್ರೆಯು ದೇವಾಲಯದಲ್ಲಿ ದೇವತೆಗಳ ದರ್ಶನ ಮಾಡಲು ರಥದಲ್ಲಿ ಕುಳಿತು ಅರಮನೆಯ ಕೋಟೆಯಿಂದ ಹೊರಕ್ಕೆ ಬರ್ತಾಳೆ. ಅರ್ಜುನನು ಈ ಅವಕಾಶವನ್ನು ಬಳಸಿಕೊಂಡು ವಸುದೇವ ಮತ್ತು ದೇವಕಿಯರ ಅಪ್ಪಣೆಯನ್ನು ಪಡೆದು ಸುಭದ್ರೆಯನ್ನು ಅಪ್ಪರಿಸಿಕೊಂಡು ಹೋಗ್ತಾನೆ. ಸುಭದ್ರೆಯ ರಥವನ್ನು ಹತ್ತಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ತನ್ನ ಬಿಲ್ಲನ್ನು ತೆಗೆದುಕೊಂಡು ಬಾಣಗಳಿಂದ ತನ್ನನ್ನು ತಡೆಯಲು ಬಂದ ಸೈನಿಕರನ್ನು ನಿಗ್ರಹಿಸಿ ಅರ್ಜುನನು ಸುಭದ್ರೆಯನ್ನು ಕರೆದುಕೊಂಡು ಹೋಗ್ತಾನೆ. ಹೀಗೆ ಅರ್ಜುನನು ಸುಭದ್ರೆಯನ್ನು ಅಪಹರಿಸುತ್ತಿದ್ದಾಗ ಅವಳ ಬಂಧುಗಳು ಮತ್ತು ಕುಟುಂಬದವರು ಗಟ್ಟಿಯಾಗಿ ಕೂಗೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆದರೂ ಸಿಂಹವು ತನ್ನ ಭಾಗವನ್ನು ತೆಗೆದುಕೊಂಡು ಹೆಂಗೆ ಹೋಗುತ್ತೋ ಹಾಗೆ ಇವಳನ್ನ ಅಪಹರಿಸ್ತ. ಸನ್ಯಾಸಿ ಎನಿಸಿಕೊಂಡ ಅರ್ಜುನ ಸುಭದ್ರೆಯನ್ನು ಅಪಹರಿಸಲು ಈ ಯುಕ್ತಿಯನ್ನು ಮಾಡಿದ ಮತ್ತು ಅವಳನ್ನು ಕರೆದುಕೊಂಡು ಹೊರಟೇ ಹೋದ ಎಂಬ ಸುದ್ದಿ ತಿಳಿದಾಗ ಬಲರಾಮನಿಗೆ ಬಹಳ ಕೋಪ ಬರುತ್ತೆ. ಹುಣ್ಣಿಮೆಯ ಸಮುದ್ರದ ಅಲೆಗಳು ಅಲ್ಲೋಲ ಕಲ್ಲೋಲ ಆಗುವಂತೆ ಬಲರಾಮನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಕೃಷ್ಣನು ಬಲರಾಮನ ಪರವಾಗಿ ಇದ್ದನು. ಆದುದರಿಂದ ಕುಟುಂಬದ ಇತರರನ್ನು ಸೇರಿಸಿಕೊಂಡು ಬಲರಾಮನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾನೆ. ಅವನ ಪಾದಗಳಿಗೆ ನಮಸ್ಕರಿಸಿ ಅರ್ಜುನನ ಕ್ಷಮಿಸುವಂತೆ ಕೇಳ್ಕೊತಾನೆ. ಸುಭದ್ರೆಗೆ ಅರ್ಜುನನಲ್ಲಿ ಅನುರಾಗ ಬಂದು ಬಲರಾಮನಿಗೆ ಅದು ಮನದಟ್ಟಾಗುತ್ತೆ. ತನಗೆ ಅರ್ಜುನನೇ ಪತಿಯಾಗಬೇಕೆಂದು ಅವಳು ಬಯಸಿದ್ದರಿಂದ ಅವನಿಗೆ ಸಂತೋಷವಾಯಿತು. ಸೊ ಯಾವಾಗ ಸುಭದ್ರೆನೂ ಅರ್ಜುನನ ಕಡೆನೇ ಇರ್ತಾಳೋ, ಅರ್ಜುನನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾಳೋ, ಅದನ್ನು ಕೇಳಿ ಇವನಿಗೆ ಬಲರಾಮನಿಗೆ ಸಂತೋಷ ಆಗುತ್ತೆ. ಸೊ ವಿಷಯವು ತೀರ್ಮಾನವಾಯಿತು. ಹೊಸದಾಗಿ ಮದುವೆಯಾದ ದಂಪತಿಗಳನ್ನು ಸಂತೋಷ ಪಡಿಸೋದಕ್ಕೆ ಬಲರಾಮ ಏನ್ ಮಾಡ್ತಾನೆ, ಸಮೃದ್ಧವಾಗಿ ಐಶ್ವರ್ಯವನ್ನು, ಆನೆಗಳನ್ನು, ರಥಗಳನ್ನು, ಕುದುರೆಗಳನ್ನು, ಸೇವಕಿಯರನ್ನು ಉಡುಗೊರೆಯಾಗಿ ಕೊಡಲು ವ್ಯವಸ್ಥೆ ಮಾಡ್ತಾನೆ. ಕೃಷ್ಣನ ವಿಷಯವಾಗಿ ಇನ್ನೂ ಕೇಳಬೇಕೆಂದು ಪರೀಕ್ಷಿತ ಮಹಾರಾಜನಿಗೆ ಆಸೆ. ಸೊ ಹಾಗಾಗಿ ಅರ್ಜುನನು ಸುಭದ್ರೆಯನ್ನು ಅಪಹರಿಸಿದ ಕಥೆಯನ್ನು ಹೇಳಿ ಶುಕಮುನಿಗಳು ಇನ್ನೊಂದು ಕಥೆಯನ್ನ ಪ್ರಾರಂಭಿಸ್ತಾರೆ. ಸೊ ಇದನ್ನ ನಾಳೆ ಓದೋಣ. ಓಕೆ ಮಾತಾಜಿ, ಹರೇ ಕೃಷ್ಣ. ಇಲ್ಲಿಗೆ ಮಾತಾಜಿ. ವಾಚಾಕಲ್ಪತರು ಕೃಪಾ ಸಿಂಧುಭ್ಯ ಏವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದೇ ನಾಳೆ ಬೇರೆ ಕತೆ ಬರುತ್ತೆ. ಸೊ ಅದಕ್ಕೆ ನಾವು ಶ್ರುತದೇವ ಮತ್ತು ಭೌಳಾಶ್ವರ ಅವರನ್ನ ಭೇಟಿ ಮಾಡಿದ್ರ ಬಗ್ಗೆ ಬರುತ್ತೆ. ಸೊ ನಾಳೆ ಅದನ್ನ ಓದೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಹಾಕಿ ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಪ್ರವೀಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಛಾಯಾ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ. ಎಂಡ್ ಮಾಡಿ ಮಾಡ್ಲಾ ಮಾತಾಜಿ? ಛಾಯಾ ಮಾತಾಜಿ ಎಂಡ್ ಮಾಡ್ತೀನಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಹರೇ ಕೃಷ್ಣ.